ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಲೀಲಾಮೃತ ಓದುವ ತರಗತಿಗೆ ಬಂದಂತ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಹಾಗೆ ನಮ್ಗೆ ಈ ಲೀಲಾಮೃತ ಕ್ಲಾಸ್ ಅನ್ನು ಮಾಡಲು, ಓದುವ ತರಗತಿಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ರಾಧಾ ಗೋವಿಂದ ದೇವಸ್ಥಾನ ಕುಲಾಯಿ ಮಂಗಳೂರು ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿ ಮತ್ತು ಇತರ ಎಲ್ಲಾ ಗುರುಗಳಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ನನ್ನ ದೀಕ್ಷಾ ಗುರುಗಳಾದ ಶ್ರೀಲಾ ಜಯಪ್ರಕಾಶ ಸ್ವಾಮಿ ಮಹಾರಾಜರಿಗೆ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ಇಸ್ಕಾನ್ ಶ್ರೀಲ ಪ್ರಭುಪಾದ್ ಇವರಿಗೆ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಮೊದಲಿಗೆ ಪ್ರಾರ್ಥನೆ. ಓಂ ಅಜ್ಞಾನದಿ ವಿರಂತಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುಮಿಲಿತಂ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾತ್ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲ ಗುರುರ್ ವೈಷ್ಣವಾಂಶ ರೂಪಂ ಸಾಧಿಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಹಜೀವಂ ಸ್ವಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯಾನ್ವಿತಂ ಶ್ರೀ ರಾಧಾ ಕೃಷ್ಣ ಪಾದಂ ಸಹಗಣ ಲಲಿತ ಶ್ರೀ ವಿಶಾಖಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ನಮಸ್ತುತೆ. ಸಪ್ತ ಕಾಂಚನ ಗೌರಾಂಗಿ ಹರೇ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಸ್ವಾಮಿ ಇತಿ ನಾಮೇ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷಾಸು ಪಾದೇ ಪಾಶ್ಚಾತ್ಯದೇಶಕಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಿನ್ನೆ ಧನಂಜಯ ಅವರು ಪ್ರಭುಪಾದ ತಲೆಯನ್ನು ಒತ್ತುತ್ತಾರೆ. ಮತ್ತೆ ನೌಕೆ ಒಳಗಿದ್ದವರೆಲ್ಲ ಹೊರಗೆ ಬರುತ್ತಿರುವಾಗ ಪ್ರಭುಪಾದರು ಅಲ್ಲಿ ಕುಳಿತುಕೊಳ್ಳಲಿಕ್ಕೆ ಎಲ್ಲ ಸಂಜೆ ಮಾಡ್ತಾರೆ. ಪ್ರಭುಪಾದರು ಅಲ್ಲಿ ಚಂದ್ರಲೋಕಕ್ಕೆ ಹೋದವರ ವಿಷಯವನ್ನು ಕೇಳಲಿಕ್ಕೆ ಟಿವಿ ಮುಂದೆ ಕೂತ್ಕೊಂಡಿದ್ದಾರೆ ಎಲ್ಲರೂ. ಆಮೇಲೆ ಈ ಚಂದ್ರ ಹೇಗೆ ಓದ್ಬೇಕು ಅಂತ ಹೇಳಿ ಕೂಡ ಪ್ರಭುಪಾದರು ಧನಂಜಯನಿಗೆ ಹೇಳಿಕೊಡ್ತಾರೆ. ಆಮೇಲೆ ಪ್ರಭುಪಾದರು ಹಿಂದೆ ನಿಂತು ಅವನು ತಲೆಯನ್ನು ಒತ್ತಲು ಪ್ರಾರಂಭಿಸಿದ. ಆಗ ಆ ಹೊತ್ತಿಗೆ ಗಗನಯಾತ್ರಿಗಳು ಕೂಡ ಚಂದ್ರನ ಮೇಲೆ ಓಡಾಡ್ತಿದ್ದ ಹಾಗೆ ಕಾಣ್ತಿತ್ತು. ಅವರು ಧ್ವಜವನ್ನು ಹೊರಕ್ಕೆ ತೆಗೆದು ನೆಲದಲ್ಲಿ ನೆಡುತ್ತಿದ್ರು, ಮೇಲಕ್ಕೆ ಕೆಳಗೆ ಹಾರ್ತಿದ್ರು. ಇದು ಗುರುತ್ವಾಕರ್ಷಣ ಶಕ್ತಿಗೆ ವಿರುದ್ಧವಾಗಿ ನಡೀತಿದ್ರು ಅವರು. ಪ್ರತಿ ಬಾರಿ ಆಡುವಾಗ ಅವರು ನಡೆದಾಡುವಾಗ ಗಾಳಿಯಲ್ಲಿ ತೇಲಾಡಿದಂತೆ ಮತ್ತೆ ನಿಧಾನವಾಗಿ ಅವ್ರ ನೆಲಕ್ಕೆ ಬರ್ತಿದ್ರು. ತುಂಬಾ ಖುಷಿಯಲ್ಲಿ ಕೂಡ ಇದ್ರು. ಪುರುಷೋತ್ತಮ ಅವರು ಚಂದ್ರನಿಗೆ
ಬಂದರೆಂತ ಆಯ್ತಲ್ಲ ಅಂತೇಳಿ ಪ್ರಭುಪಾದರ ಪ್ರಶ್ನೆ ಹೇಳ್ತಾರೆ ಪುರುಷೋತ್ತಮನಿಗೆ. ಆಗ ಪುರುಷೋತ್ತಮ ಹೇಳ್ತಾನೆ ಹೌದು ಅಂತೇಳಿ ಮುಗುಳ್ನಾಗ್ತಾರೆ ಪ್ರಭುಪಾದರು. ಧನಂಜಯ ಹೇಳ್ತಾನೆ ನಾನು ಧನಂಜಯನಿಗೆ ಮತ್ತೆ ಪ್ರಭುಪಾದರು ಏನ್ ಹೇಳ್ತಾರೆ ಮುಂದಕ್ಕೆ ಬರುವಂತೆ ಹೇಳ್ತಾರೆ. ಪಕ್ಕದಲ್ಲಿ ಹೋಗಿ ಕುಳಿತುಕೊಂಡ್ರು. ಆದ್ರೆ ಅವರು ತಲೆಯನ್ನು ಒತ್ತಬೇಕಂತ ಅವರ ಅಪೇಕ್ಷೆ ಎಂದುಕೊಂಡೆ. ಆದ್ರೆ ಮತ್ತೆ ಅವರು ನನ್ನ ತಲೆ ಮೇಲೆ ಕೈ ಇಟ್ಟು ಒತ್ತಿದ್ರು. ಮತ್ತೆ ಪುನಃ ಹೇಳ್ತಾರೆ ದೂರದರ್ಶನದ ಚಿತ್ರಗಳನ್ನು ನೋಡಿ ನಿಮ್ ಕೆಲ್ಸಕ್ಕೆ ಪೂರ್ತಿ ಗಮನವನ್ನು ಕೊಡು ಅಂತ ಹೇಳ್ತಾರೆ. ಮತ್ತೆ ಪ್ರಯತ್ನಿಸಿದೆ. ಮತ್ತೆ ಪ್ರಭುಪಾದ್ರು ಆ ಕೆಲಸವನ್ನು ಮಾಡಲು ನಿನಗೆ ಇನ್ನೂ ಬರುವುದಿಲ್ಲವಾ ಅಂದ್ರು. ಪ್ರಭುಪಾದ್ರು ನನ್ನಿಂದ ಆದಷ್ಟು ಪ್ರಯತ್ನಿಸುತ್ತಿದ್ದೇನೆ ಎಂದೆ. ಪ್ರಭುಪಾದ್ರೆ ನಾನು ನನ್ನಿಂದ ಆದಷ್ಟು ಪ್ರಯತ್ನಿಸ್ತೇನೆ ಅದಕ್ಕೆ ಅವ್ರು ನಾಲ್ಕು ಸರಿ ಮುಂದುವರಿಸುವಂತ ಹೇಳ್ತಾರೆ. ಪ್ರಭುಪಾದ್ರು ಪುರುಷೋತ್ತಮನನ್ನು ಕೇಳ್ತಾರೆ ನಿನಗೇನು ಕಾಣಿಸ್ತದೆ ಅಂತೇಳಿ. ಆಗ ಅವರು ಚಂದ್ರನ ಮೇಲ್ಮೈಯನ್ನು ಶೋಧನೆ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ. ಸರಿ ಏನಿದೆ ಅಲ್ಲಿ ಅಂತ ಕೇಳ್ತಾರೆ. ಅಲ್ಲಿ ದೊಡ್ಡ ಹಳ್ಳದಲ್ಲಿ ಇಳಿದಿದ್ದಾರೆ ಎಂದು ಕಾಣ್ತದೆ. ನೆಲದಲ್ಲಿ ಮರಳು ಕೆಲವು ಬಂಡೆಗಳಿದೆ. ಅದನ್ನು ಆ ಬಂಡೆಯ ನೆರಳುಗಳನ್ನೆಲ್ಲ ತೋರಿಸ್ತಾರೆ ಅಂತ ಹೇಳ್ತಾರೆ. ಅಷ್ಟೇ ಕಾಣುವುದು, ಜನರು ಇಲ್ಲವೇ, ಮರಗಳು ಇಲ್ಲವೇ, ನದಿಗಳಿಲ್ಲವೇ, ಕಟ್ಟಡಗಳು ಇಲ್ಲವೇ ಅಂತ ಕೇಳ್ತಾರೆ. ಆಗ ಪುರುಷೋತ್ತಮ ಹೇಳ್ತಾನೆ ಚಂದ್ರನು ಮರಳುಗಾಡಷ್ಟೇ ಅಂತೇಳಿ. ಆಗ ಚಂದ್ರನನ್ನು ತಲುಪಿಯೇ ಇಲ್ಲ ಅಂತೇಳಿ ಪ್ರಭುಪಾದರು ಪುನಃ ಒತ್ತಿ ಹೇಳ್ತಾರೆ ಇದು ಚಂದ್ರನೇ ಅಲ್ಲ ಅಂತೇಳಿ. ಅಲ್ಲಿ ಮಾಲತಿ ಪ್ರಭುಪಾದರ ಊಟವನ್ನು ತಂದಾಗ ಮಾಲತಿ ಕೃಷ್ಣನಿಗೆ ಅಂತೇಳಿ ಒಂದು ಸೊಕ್ಕಿಷ್ಟು ಕಿಚಿಡಿ ಅದನ್ನು ಮಾಡಿ ಇಡ್ತಾಳೆ. ಅವರು ಅದನ್ನು ಮಾಡಿದಕ್ಕೆ ಇದು ದೊಡ್ಡದು ಅಂತ ಹೇಳ್ತಾರೆ. ಈಗ ಇಲ್ಲಿಂದ ಓದ್ಬೇಕು. ವರದ ಹೆಗ್ಡೆ ಮಾತಾಜಿ ಓದಿ. ಹರೇ ಕೃಷ್ಣ. ಕೇಳ್ತದಲ್ಲ? ಕೃಷ್ಣ ಮಾತಾಜಿ ಸ್ಕ್ರೀನ್ ಇಂದ ಬರಲಿಲ್ಲ ಮಾತಾಜಿ. ಹೌದು ನೀವು ಓದಿ ಅಂತ ಹೇಳಿ ಇಲ್ಲಿ ಪ್ರಭುಪಾದ. ಅಲ್ಲ ಸ್ಕ್ರೀನ್ ಕೇಳ್ತದಲ್ಲ ನಾನು ಮಾತನಾಡಿದ್ದು? ಮಾತಾಜಿ PDF ಫೈಲ್ ಓಪನ್ ಮಾಡಿಲ್ಲ ಮಾತಾಜಿ, ಸ್ಕ್ರೀನ್ ಅಲ್ಲಿ ಸ್ಕ್ರೀನ್ ಬರ್ಲಿಲ್ಲವಾ? ನನ್ಗೆ ನೀವು ಮಾತನಾಡಿದ ಕೇಳಲಿಲ್ಲ ಅಷ್ಟೇ. ಈಗ ಬಂತಾ? ಈಗ ಬಂತು. ಥ್ಯಾಂಕ್ ಯು. ಹರೇ ಕೃಷ್ಣ. ಓದು ಮಾತಾಜಿ. ಓದಿ ಮಾತಾಜಿ. ಪ್ರಭುಪಾದರು ವಾಸ ಮಾಡಬೇಕಾಗಿದ್ದ ಭಾಗವು ಇನ್ನೂ ಪೂರ್ಣವಾಗಿ ಸಿದ್ಧವಾಗಿರಲಿಲ್ಲ. ದೇವಾಲಯದ ಪುನರ್ವಿನ್ಯಾಸದ ಕೆಲಸದಿಂದ ಅಲ್ಲಿ ಸದ್ದುಗದ್ದಲ ಮತ್ತು ವಿಪರೀತ ಚಟುವಟಿಕೆ. ಆದರೂ ಪ್ರಭುಪಾದರು ಅಲ್ಲಿಗೆ ಬಂದು ಬಿಡಲು ನಿಶ್ಚಯಿಸಿದರು. ನೆಮ್ಮದಿಯಾದ ವಾಸಸ್ಥಾನದ ಮೋಹ ನನಗಿಲ್ಲ ಅವರೆಂದರು. ನನಗೆ ಬೇಕಾಗಿರುವುದು ಭಕ್ತರ ಸಹವಾಸದಲ್ಲಿ ಬದುಕು. ಭಕ್ತಿಗೀತೆಯ ರೆಕಾರ್ಡ್ನ ಮಾರಾಟ ಕಡಿಮೆಯಾಗಿ ಭಕ್ತರು ಹಣ ಸಿಕ್ಕಾಗ ಅಷ್ಟಿಷ್ಟು ಸಾಮಾನುಗಳನ್ನು ಕೊಳ್ಳಬೇಕಾಗಿ ಬಂದ ಕಾಲದಲ್ಲಿ ಅವರು ದೇವಾಲಯಕ್ಕೆ ಬಂದರು. ಆದರೂ ಪ್ರಭುಪಾದರು ಅವರ ನಡುವೆ ಇದ್ದು ಅವರ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿದ್ದರು. ಅದರಿಂದಲೇ ಭಕ್ತರಿಗೆ ಸಮಾಧಾನ. ತಮಾನ್ ಕೃಷ್ಣದಾಸ್ ಏಂಜಲೀಸ್ನಿಂದ ಬಂದರು. ಕಟ್ಟಡ ನಿರ್ಮಾಣ ಕಾರ್ಯದ ಮೇಲುಸ್ತುವಾರಿಯ ಬಹುಭಾಗವನ್ನು ನೋಡಿಕೊಂಡದ್ದಲ್ಲದೆ ಅವರು ಪ್ರತಿನಿತ್ಯ ಭಕ್ತರು ಬೀದಿಗಳಲ್ಲಿ ನಾಮ ಸಂಕೀರ್ತನೆ ಮಾಡುವುದಕ್ಕೆ ಮತ್ತು ಬ್ಯಾಕ್ ಟು ಗಾಡ್ ಹೆಡ್ ನಿಯತಕಾಲಿಕೆಗಳನ್ನು ಮಾರುವುದಕ್ಕೆ ಕರೆದುಕೊಂಡು ಹೋಗಲು ಪ್ರಾರಂಭಿಸಿದರು. ಯಮುನಾ ಬೆಳಗಿನಿಂದ ರಾತ್ರಿಯವರೆಗೆ ಪರದೆಗಳನ್ನು ಹೊಲಿಯುತ್ತಿದ್ದಳು. ಈಶಾನ್, ಶ್ಯಾಮಸುಂದರ್ ಮತ್ತಿತರು ಆದಷ್ಟು ದೇವಾಲಯದ ಕೆಲಸದಲ್ಲಿ ತೊಡಗುತ್ತಿದ್ದರು. ಪ್ರತಿದಿನವೂ ಪ್ರಭುಪಾದರು ಕೆಲಸದ ಪ್ರಗತಿಯನ್ನು ನೋಡಲು ಕಟ್ಟಡದಲ್ಲಿ ಓಡಾಡುತ್ತಿದ್ದರು. ಪ್ರಾರಂಭೋತ್ಸವಕ್ಕೆ 1 ವಾರ ಮಾತ್ರವೇ ಉಳಿದಿದ್ದರು. ಶ್ಯಾಮಸುಂದರರು ಇನ್ನೂ ಚಾವಣಿಯ ಕೆಲಸವನ್ನೇ ಮಾಡುತ್ತಿದ್ದರು. ಪೂಜಾಸ್ಥಳದ ಕೆಲಸವನ್ನು ಇನ್ನೂ ಪ್ರಾರಂಭಿಸಿಯೇ ಇರಲಿಲ್ಲ. ಇತರ ಭಕ್ತರು ಮತ್ತೆ ಶ್ಯಾಮಸುಂದರನ ಕೆಲಸ ಬಹು ನಿಧಾನ ಎಂದು ತೂರಿದರು. ಆದರೂ ಪ್ರಭುಪಾದರು ಆತ ಅದನ್ನು ಕಲಾತ್ಮಕವಾಗಿ ಮಾಡಲು ಬಯಸುತ್ತಾರೆ, ಮಾಡಲಿ ಬಿಡಿ ಎಂದರು. ಈ ಬಾರಿ ಶ್ಯಾಮಸುಂದರರು ತಾವಾಗಿಯೇ ಜಾರ್ಜ್ನನ್ನು ಪೂಜಾಸ್ಥಳಕ್ಕಾಗಿ ಹಣ ಸಹಾಯವನ್ನು ಕೇಳಿದರು. ಜಾರ್ಜ್ 2,000 ಪೌಂಡ್ಗಳನ್ನು ಕೊಟ್ಟರು. ಶ್ಯಾಮಸುಂದರರು ಒಂದು ಬಂಗಾರ ಬಣ್ಣದ CN ಅಮೃತಶಿಲೆಯ ಫಲಕವನ್ನು ಕೆಂಪು ಅಮೃತಶಿಲೆಯ ಫಲಕವನ್ನು ಆರಿಸಿದರು. ಪ್ರಭುಪಾದರ ಬಳಿ 17 ಅಂಗುಲ ಎತ್ತರದ ಕೆತ್ತಿದ ಮರದ ರಾಧಾಕೃಷ್ಣರ ವಿಗ್ರಹಗಳಿದ್ದರೂ ಅವರು ಅವನ್ನು ಬಳಸುವ ಯೋಚನೆಯನ್ನು ಮಾಡಿರಲಿಲ್ಲ. ಶ್ಯಾಮಸುಂದರರು ನಿರ್ಮಿಸುತ್ತಿದ್ದ ಪೂಜಾಸ್ಥಳದ ಗಾತ್ರಕ್ಕೆ ಇನ್ನೂ ದೊಡ್ಡದಾದ ವಿಗ್ರಹಗಳು ಅಗತ್ಯ ಎಂದು ಸ್ಪಷ್ಟವಾಗಿತ್ತು. ಹರಿಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಲಂಡನ್ನಿನ ದೊಡ್ಡದೊಂದು
ಹಿಂದೂ ಸಂಘದ ಪ್ರತಿನಿಧಿಗಳಾದ ಶ್ರೀ ದಯಾಳ್ ಎನ್ನುವವರು ದೂರವಾಣಿಯಲ್ಲಿ ಮಾತನಾಡಿದರು. ಭಕ್ತರಿಗೆ ರಾಧೆ ಮತ್ತು ಕೃಷ್ಣರ ಮೂರ್ತಿಗಳು ಬೇಕಾಗಿವೆ ಎಂದು ಅವರ ಕಿವಿಗೆ ಬಿದ್ದಿತ್ತು. ಅವರು ಹತ್ತಿರ ಒಂದು ಜೋಡಿ ಇತ್ತು. ಅದನ್ನು ಅವರು ದಾನವಾಗಿ ಕೊಡಬಯಸಿದ್ದರು. ಈ ಸುದ್ದಿಯನ್ನು ಕೇಳಿ ಪ್ರಭುಪಾದರು ತಮಾಲ್, ಕೃಷ್ಣ, ಮುಕುಂದ ಮತ್ತು ಶ್ಯಾಮಸುಂದರರನ್ನು ಈ ವಿಗ್ರಹಗಳನ್ನು ನೋಡಲು ದಯಾಳರ ಮನೆಗೆ ಕಳುಹಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹೇ ಮಂಜುಳಾ ಮಾತಾಜಿ, ಓದಿ. ಹರೇ ಕೃಷ್ಣ ಮಾತಾಜಿ. ರಾಧೆ ಮತ್ತು ಕೃಷ್ಣರ ವಿಗ್ರಹಗಳು ಸುಮಾರು 3 ಅಡಿ ಎತ್ತರ ಇದ್ದವು. ಬಿಳಿಯ ಅಮೃತಶಿಲೆಯ ವಿಗ್ರಹಗಳು ಅವು. ಭಕ್ತರು ಇಷ್ಟು ದೊಡ್ಡ ವಿಗ್ರಹಗಳನ್ನು ಕಂಡೇ ಇರಲಿಲ್ಲ. ಅವರು ಪ್ರಣಾಮ ಮಾಡಿದರು. ಅವರು ದೇವಾಲಯಕ್ಕೆ ಬಂದು ಪ್ರಭುಪಾದರಿಗೆ ತಿಳಿಸಿದಾಗ ಅವರು ತಕ್ಷಣ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಹೋಗಿ ಎಂದರು. ಶ್ಯಾಮಸುಂದರ, ಮುಕುಂದ ಮತ್ತು ತಮಾಲ ಕೃಷ್ಣರ ಜೊತೆಗೆ ಪ್ರಭುಪಾದರು ಒಂದು ವ್ಯಾನಿನಲ್ಲಿ ದಯಾಳರ ಮನೆಗೆ ಹೋದರು. ಕೊಠಡಿಯ ಒಳಗೆ ಹೋಗಿ ಕುಳಿತರು. ಬಟ್ಟೆಯಿಂದ ಮುಚ್ಚಿದ್ದ ವಿಗ್ರಹಗಳು ಮೂಲೆಯಲ್ಲಿ ಒಂದು ಮೇಜಿನ ಮೇಲಿದ್ದವು. ತಮಾಲ ಕೃಷ್ಣರು ಅವನ್ನು ಅನಾವರಣ ಮಾಡುವುದರಲ್ಲಿದ್ದರು. ಪ್ರಭುಪಾದರು ಬೇಡ, ಹಾಗೆಯೇ ಇರಲಿ ಎಂದು ಹೇಳಿ ಅವರನ್ನು ತಡೆದರು. ಪ್ರಭುಪಾದರು ಕುಳಿತುಕೊಂಡು ದಯಾಳರ ಕೆಲಸ, ಅವರು ಭಾರತದಲ್ಲಿ ಎಲ್ಲಿಂದ ಬಂದರು ಮೊದಲಾದ ವಿಷಯಗಳನ್ನು ಕುರಿತು ಮಾತನಾಡಿದರು. ಅವರ ಸಂಸಾರದವರನ್ನು ಕಂಡರು. ಭಕ್ತರು ಕೇಳುತ್ತಿದ್ದರು. ಪ್ರಭುಪಾದರು ಮನೆಯ ಯಜಮಾನನೂ ಮಾತನಾಡುತ್ತಿದ್ದರು. ಸ್ವಲ್ಪ ಮೇಲೆ ಹೋಗ್ಬೇಕು ಮಾತಾಜಿ. ಸಾಕಷ್ಟು ಹೊತ್ತಾದ ಮೇಲೆ ದಯಾಳ್ ಸ್ವಾಮೀಜಿ, ನನ್ನ ದೇವತಾ ವಿಗ್ರಹಗಳನ್ನು ನಿಮಗೆ ನಾನು ತೋರಿಸಬೇಕು ಎಂದ. ಹೌದು ಪ್ರಭುಪಾದರೆಂದರು. ಸ್ವಲ್ಪ ಹೊತ್ತಾದ ಮೇಲೆ ನಾನು ಅವನ್ನು ನೋಡುತ್ತೇನೆ. ಪ್ರಭುಪಾದರು ತಮ್ಮ ಕೃಷ್ಣ ಪ್ರಜ್ಞೆಯ ಮಹತ್ಕಾರ್ಯವನ್ನು ಕುರಿತು ಮಾತನಾಡಲು ಪ್ರಾರಂಭಿಸಿದರು. ಸ್ವಲ್ಪ ಹೊತ್ತಿನ ನಂತರ ದಯಾಳ್ ಮತ್ತೆ, ದಯವಿಟ್ಟು ಈ ದೇವತಾ ವಿಗ್ರಹಗಳನ್ನು ನೋಡಿ ಎಂದ. ಅವುಗಳಿದ್ದ ಕಡೆಗೆ ಹೋಗಿ ಅವನ್ನು ಅನಾವರಣ ಮಾಡಿದರು. ಪ್ರಭುಪಾದರು ಗೌರವದಿಂದ ಕೈಗಳನ್ನು ಜೋಡಿಸಿ ಆಗಲಿ ಎಂದರು. ಈ ವಿಗ್ರಹಗಳನ್ನು ತನಗಾಗಿಯೇ ಭಾರತದಲ್ಲಿ ಮಾಡಿಸಿ ತರಿಸಿದುದಾಗಿಯೂ, ತರುವಾಗ ರಾಧಾರಾಣಿಯ ಒಂದು ಬೆರಳಿನ ಸಣ್ಣ ತುಂಡು ಬಿದ್ದು ಹೋದುದಾಗಿಯೂ, ಅದರಿಂದ ಹಿಂದೂ ಸಂಪ್ರದಾಯದ ಪ್ರಕಾರ ಅವನ್ನು ಪ್ರತಿಷ್ಠಾಪಿಸಲು ಸಾಧ್ಯವಾಗಲಿಲ್ಲ ಎಂದು ದಯಾಳ್ ತಿಳಿಸಿದರು. ತಮಾಲ ಕೃಷ್ಣ, ಈ ವಿಗ್ರಹಗಳು ಎಷ್ಟು ಭಾರ ನೋಡು, ಪ್ರಭುಪಾದರು ಹೇಳಿದರು. ರಾಧಾರಾಣಿ ವಿಗ್ರಹದ ಕೆಳಭಾಗದಲ್ಲಿ ಒಂದು ಕೈಯನ್ನು, ಭುಜದ ಸುತ್ತ ಇನ್ನೊಂದು ಕೈಯನ್ನು ಇಟ್ಟು ತಮಾಲ ಕೃಷ್ಣರು ಅದನ್ನೆತ್ತಿದರು. ಅಷ್ಟೇನೂ ಭಾರವಿಲ್ಲ ಎಂದರು. ಪ್ರಭುಪಾದರು, ಶ್ಯಾಮಸುಂದರ, ಕೃಷ್ಣನ ವಿಗ್ರಹ ಎಷ್ಟು ಭಾರ ನೋಡು ಎಂದರು. ಒಬ್ಬ ಮನುಷ್ಯ ತೆಗೆದುಕೊಂಡು ಹೋಗಲಾಗದಷ್ಟು ಭಾರವಾಗಿಯೇ ಇದ್ದವು ವಿಗ್ರಹಗಳು. ಆದರೆ ಭಕ್ತರಿಗೆ ಪ್ರಭುಪಾದರ ಮನಸ್ಸಿನಲ್ಲಿದ್ದದ್ದು ಅರ್ಥವಾಯಿತು. ಶ್ಯಾಮಸುಂದರರು ಕೃಷ್ಣ ವಿಗ್ರಹವನ್ನು ಮೇಜಿನಿಂದ ಕೆಲವು ಅಂಗುಲ ದೂರ ಹಿಡಿದುಕೊಂಡು ಪರ್ವಾಗಿಲ್ಲ ಎಂದರು. ಸಾಕಾ ಮಾತಾಜಿ? ಸಾಕು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಅಶ್ವಿನಿ ಮಾತಾಜಿ, ಓದಿ. ಹರೇ ಕೃಷ್ಣ ಮಾತಾಜಿ. ಹೌದು, ಅವು ಸರಿಯಾಗಿವೆ ಎಂದು ನನಗೆನಿಸುತ್ತದೆ. ನಿರ್ಣಾಯಕವಾಗಿ ಪ್ರಭುಪಾದರು ಹೇಳಿದರು. ನಾವು ಅವನು ತೆಗೆದುಕೊಂಡು ಹೋಗೋಣ, ನಮ್ಮ ವ್ಯಾನ್ ಇದೆ. ಹೀಗೆಂದವರೇ ಇದ್ದಕ್ಕಿದ್ದಂತೆ ಪ್ರಭುಪಾದರು ಹೊರಡಲು ಅನುವಾದರು. ಅವರ ಶಿಷ್ಯರು ರಾಧೆ ಮತ್ತು ಕೃಷ್ಣರ ವಿಗ್ರಹಗಳನ್ನು ತೆಗೆದುಕೊಂಡು ಎಚ್ಚರಿಕೆಯಿಂದ ಹೆಜ್ಜೆ ಹಾಕುತ್ತಿದ್ದರು. ಪ್ರಭುಪಾದರು ದಯಾಳನಿಗೆ ಧನ್ಯವಾದ ಹೇಳಿದರು. ಪ್ರಭುಪಾದರು ಹೀಗೆ ತಟ್ಟನೆ ಹೊರಟು ಬಿಡುವುದಕ್ಕೆ ಸಿದ್ಧನಾಗಿಲ್ಲದಿದ್ದ ದಯಾಳನು, ಸ್ವಾಮೀಜಿ, ದಯವಿಟ್ಟು ಕೇಳಿ, ನಾವೇ ಅವನ್ನು ಕಳಿಸಲು ಏರ್ಪಾಡು ಮಾಡುತ್ತೇನೆ. ನಮ್ಮ ಸಂಘವು ಅವನ್ನು ತರುತ್ತವೆ ಎಂದು ತಡೆದನು. ಆದರೆ ಆಗಲೇ ಪ್ರಭುಪಾದರು ಬಾಗಿಲನ್ನು ದಾಟಿ ತಮ್ಮವರನ್ನು ವ್ಯಾನಿಗೆ ಕರೆದುಕೊಂಡು ಹೋಗುತ್ತಿದ್ದರು. ದಯವಿಟ್ಟು ನಿಲ್ಲಿ, ದಯಾಳ್ ಮತ್ತೆ ಒತ್ತಾಯಿಸಿದ. ನಾವು ಮೊದಲು ಅವನ್ನು ಸರಿಪಡಿಸಬೇಕು, ಅನಂತರ ನೀವು ಅವನ್ನು ಒಯ್ಯಬಹುದು. ನಮ್ಮಲ್ಲಿ ಒಬ್ಬ ತಜ್ಞನೇ ಇದ್ದಾನೆ, ಪ್ರಭುಪಾದರು ಹೇಳಿದರು. ಅವನು ಇದೆಲ್ಲವನ್ನು ಸರಿಪಡಿಸಬಲ್ಲ. ಪ್ರಭುಪಾದರು ದಯಾಳರಿಗೆ
ಭರವಸೆ ಹೇಳುತ್ತಲೇ ಶಿಷ್ಯರಿಗೂ ಮಾರ್ಗದರ್ಶನ ಮಾಡುತ್ತಿದ್ದರು. ಅವರು ವಾಹನದ ಬಾಗಿಲನ್ನು ತೆರೆದರು. ಶ್ಯಾಮಸುಂದರ ಮತ್ತು ತಮಾಲ ಕೃಷ್ಣರು ನಿಧಾನವಾಗಿ ಒಳಕ್ಕೆ ಹೋಗಿ ಎಚ್ಚರಿಕೆಯಿಂದ ರಾಧೆ ಮತ್ತು ಕೃಷ್ಣರ ವಿಗ್ರಹಗಳನ್ನು ಒಳಗಿಟ್ಟರು. ಶ್ಯಾಮಸುಂದರರು ಚಾಲಕನ ಆಸನದಲ್ಲಿ ಕುಳಿತರು. ತಮಾಲ ಕೃಷ್ಣರು ಮೊಳಕಾಲೂರಿ ವಿಗ್ರಹಗಳನ್ನು ಭದ್ರವಾಗಿ ಹಿಡಿದುಕೊಂಡರು. ಈಗ ಹೊರಡಿ ಎಂದು ಪ್ರಭುಪಾದರು. ರಸ್ತೆಯಂಚಿನಲ್ಲಿ ನಿಂತಿದ್ದ ದಯಾಳ್ ಮತ್ತು ಅವರ ಮನೆಯವರತ್ತ ಪ್ರಭುಪಾದರು ಕಿಟಕಿಯ ಬಳಿಯಿಂದ ಮುಗುಳ್ನಗೆ ಬೀರುತ್ತಿದ್ದಂತೆ ವಾಹನ ಹೊರಟಿತು. ಕೆಲವು ಮನೆಗಳನ್ನು ದಾಟುತ್ತಲೇ ಪ್ರಭುಪಾದರು ಶ್ಯಾಮಸುಂದರರಿಗೆ ವ್ಯಾನ್ ಅನ್ನು ನಿಲ್ಲಿಸಲು ಹೇಳಿದರು. ತಮ್ಮ ಆಸನದಲ್ಲಿ ತಿರುಗಿ ಕುಳಿತು ಪ್ರಭುಪಾದರು ಭಗವಂತನ ಸ್ತೋತ್ರವನ್ನು ಹೇಳಲು ಪ್ರಾರಂಭಿಸಿದರು. ಗೋವಿಂದಂ ಆದಿ ಪುರುಷಂ ತಂ ಅಂ ಭಜಾಮಿ. ಸ್ವಲ್ಪ ನೀಲಿಯ ಬಣ್ಣ ಬೆರೆತ ಬಿಳಿ ಬಣ್ಣದ ಕೃಷ್ಣ ವಿಗ್ರಹವನ್ನು, ಅದರ ಪಕ್ಕದಲ್ಲಿದ್ದ ಸುಂದರವಾದ ರಾಧೆಯ ವಿಗ್ರಹವನ್ನು ಬಹುಕಾಲ ಕಣ್ತುಂಬ ತುಂಬಿಕೊಂಡರು. ಕೃಷ್ಣ ಕರುಣಾಮಯ, ಈ ರೀತಿಯಲ್ಲಿ ಬಂದಿದ್ದಾನೆ ಎಂದರು. ಅನಂತರ ದೇವಸ್ಥಾನಕ್ಕೆ ನಿಧಾನವಾಗಿ ವಾಹನವನ್ನು ನಡೆಸುವಂತೆ ಶ್ಯಾಮಸುಂದರರಿಗೆ ಹೇಳಿದರು. ಶಿಷ್ಯರು ವಿಗ್ರಹಗಳನ್ನು 2ನೇ ಅಂತಸ್ತಿಗೆ ಕೊಂಡೊಯ್ಯುವುದನ್ನು ಪ್ರಭುಪಾದರು ಎಚ್ಚರಿಕೆಯಿಂದ ಮೇಲ್ವಿಚಾರಣೆ ನೋಡಿಕೊಂಡರು. ಪ್ರಭುಪಾದರು ಇಷ್ಟೊಂದು ಲವಲವಿಕೆಯಿಂದ ಸಂಭ್ರಮದಿಂದ ರಾಧೆ ಮತ್ತು ಕೃಷ್ಣರನ್ನು ದೇವಾಲಯಕ್ಕೆ ಕರೆತಂದದ್ದನ್ನು ನೋಡಿ ಭಕ್ತರು ಅಪ್ರತಿಭರಾದರು, ಸಂತೋಷಗೊಂಡರು. ತಮ್ಮ ಕೊಠಡಿಯಲ್ಲೇ ಪರದೆ ಹಾಕಿ ಬೇರ್ಪಡಿಸಿದ್ದ ಭಾಗದಲ್ಲಿ ವಿಗ್ರಹಗಳನ್ನು ಇರಿಸಿದರು. ಅನಂತರ ಮೇಜಿನ ಬಳಿ ಕುಳಿತರು. ಪ್ರಭುಪಾದರು ಮುಗುಳ್ನಗೆ ನಕ್ಕರು. ಕೃಷ್ಣ ದೊಡ್ಡದೊಂದು ಉಪಾಯವನ್ನೇ ಮಾಡಿದ ಎಂದರು. ಮಹಾಭಾರತದಲ್ಲಿ ಸಹ ಕೃಷ್ಣನು ಉಪಾಯಗಳನ್ನು ಹೂಡಿದ ಘಟನೆಗಳಿವೆ ಎಂದರು. ಅಂತಹ ಒಂದು ಉಪಾಯ ಬೆಳಗ್ಗೆ ತಾನು ಮೊದಲು ಕಂಡ ದಳಪತಿಯ ಪಕ್ಷದಲ್ಲಿ ಇರುತ್ತೇನೆ ಎಂದದ್ದು. 2 ವಿರುದ್ಧ ದಳಗಳ ನಾಯಕರು ಅರ್ಜುನ ಮತ್ತು ದುರ್ಯೋಧನ ಇಬ್ಬರು ಕೃಷ್ಣನು ಇನ್ನೂ ನಿದ್ರೆ ಮಾಡುತ್ತಿದ್ದಾಗಲೇ ಬೆಳಗ್ಗೆ ಬಹುಬೇಗನೆ ಅವನ ಬಿಡಾರಕ್ಕೆ ಬಂದರು. ಒಬ್ಬರು ಕೃಷ್ಣನ ತಲೆಯ ಬಳಿ, ಮತ್ತೊಬ್ಬರು ಅವನ ಪಾದಗಳ ಬಳಿ ಕಾಯುವುದಾಗಿಯೂ ಕೃಷ್ಣನಿಗೆ ಎಚ್ಚರವಾಗುವವರೆಗೂ ತಾವು ಕಾಯುವುದಾಗಿಯೂ ಒಪ್ಪಿಕೊಂಡರು. ದುರ್ಯೋಧನನು ಕೃಷ್ಣನ ತಲೆಯ ಬಳಿ ನಿಲ್ಲಲು ನಿರ್ಧರಿಸಿದ. ಅರ್ಜುನ ಪಾದದ ಬಳಿ ನಿಲ್ಲಲು ನಿರ್ಧರಿಸಿದ. ಕೃಷ್ಣನು ಕಣ್ಣು ಬಿಟ್ಟಾಗ ಅರ್ಜುನನನ್ನು ಕಂಡ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಧನ್ಯವಾದ. ಗಾಯತ್ರಿ ಆರ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅದೊಂದು ಕೃಷ್ಣ ಹೌದು, ಅಲ್ಲಿ ಆಡಿದ ದೊಡ್ಡ ಉಪಾಯ. ಪ್ರಭುಪಾದರೆಂದರು, ಹಾಗೆಯೇ ಇದೊಂದು ದೊಡ್ಡ ಉಪಾಯ. ಕೃಷ್ಣನಿಗೆ ಬುದ್ಧಿ ಕಲಿಸಬೇಕಿದ್ದು. ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತು, ಸ್ವಲ್ಪ ಜೋರು. ಬುದ್ಧಿ ಕಲಿಸಬೇಕೆಂದು ಯಶೋದೆ ಪ್ರಯತ್ನಿಸಿದಾಗ ಅವನು ಎಂತಹ ಉಪಾಯ ಮಾಡಿದ ಎನ್ನುವುದನ್ನು ಅವರು ವಿವರಿಸಿದರು. ಅವನು ಓಡಿ ಹೋಗಿ ಬಿಟ್ಟ. ಅವಳು ಅವನ ಹಿಂದೆಯೇ ಹೋಗಿ ಹಿಡಿದು ಅವನನ್ನು ಹಗ್ಗದಿಂದ ಕಟ್ಟಿ ಹಾಕಲು ಪ್ರಯತ್ನಿಸಿದಳು. ಪ್ರಭುಪಾದರು ಹೇಳಿದರು, ಆದರೆ ಆಕೆ ಪ್ರತಿ ಬಾರಿ ಎಷ್ಟು ಹಗ್ಗ ತಂದರೂ ಸ್ವಲ್ಪ ಸಾಲದೇ ಬರುತ್ತಿತ್ತು. ಕೃಷ್ಣ ಎಂತಹ ಉಪಾಯವನ್ನಾದರೂ ಮಾಡಬಲ್ಲ. ಇದೊಂದು ಅಂತಹ ಉಪಾಯ. ಈ ವಿಗ್ರಹಗಳು ತಮ್ಮ ಒಂದು ಹಿಂದೂ ಕೇಂದ್ರಕ್ಕೆ ಆಗುತ್ತವೆ ಎಂದು ಆ ಜನ ಅಷ್ಟೊಂದು ಪ್ರಯತ್ನ ಪಟ್ಟರು. ಆದರೆ ಯಾವಾಗಲೂ ಕೃಷ್ಣನಿಗೆ ಇಲ್ಲಿಗೆ ಬೇಕೆಂಬ ಸಂಕಲ್ಪ. ದೇವತಾ ವಿಗ್ರಹದ ಕೈ ಮೇಲಿನ ಸಣ್ಣ ತುಂಡು ಬಿದ್ದು ಹೋದುದು ಕೃಷ್ಣನ ಉಪಾಯ. ನಾವು ಹಿಡಿದೆವು ಅವರನ್ನು. ಮುಕುಂದ ಪ್ರಭುಪಾದರೆ ನೀವು ಕೃಷ್ಣನನ್ನು ಅಪಹರಿಸಿಕೊಂಡು ಬಂದು ಬಿಟ್ಟಿರಿ ಎಂದರು. ಹೌದು ಪ್ರಭುಪಾದರೆಂದರು. ಹಿಂದೆ ನಾನು ಒಂದು ಬ್ಯಾಂಕಿನಲ್ಲಿ ಇದ್ದೆ. ಮ್ಯಾನೇಜರ್ ಏನೋ ಹಂಚಿಕೆ ಹೂಡಿದರು. ನಾನು ಅದನ್ನು ವಿಫಲ ಮಾಡಿದೆ. ಆತ, ಮಿಸ್ಟರ್ ಡೇ, ನೀವು ರಾಜಕಾರಣಿಯಾಗಬೇಕಿತ್ತು ಎಂದರು. ಪ್ರಭುಪಾದರು ನಕ್ಕರು. ಅನಂತರ ಗಂಭೀರವಾಗಿ ಶಿಷ್ಯರಿಗೆ ಈ ಪ್ರಸಂಗದ ವಿಷಯ ಮಾತನಾಡಬೇಡಿ ಎಂದು ಹೇಳಿದರು. ಅನೇಕರಿಗೆ ಸ್ವಲ್ಪ ಒಡೆದ ವಿಗ್ರಹವನ್ನು ತಾವು ಪ್ರತಿಷ್ಠೆ ಮಾಡುವುದೇ ಎಂದು ಅನುಮಾನ ಬರುತ್ತದೆ. ಅವರಿಗೆ ಅರ್ಥವಾಗುವುದಿಲ್ಲ ಎಂದರು. ಭಕ್ತರು ಗುಟ್ಟನ್ನೆಲ್ಲ ಕಾಪಾಡುವ ಭರವಸೆ ನೀಡಿದರು. ಪ್ರಭುಪಾದರು ಕೃಷ್ಣ ಪ್ರೇಮ ಹಿಂದೂ ಸಂಪ್ರದಾಯಗಳನ್ನು ಮೀರಬಲ್ಲದು. ರಾಧಾಕೃಷ್ಣರು ಪ್ರಭುಪಾದರ ಅಪೇಕ್ಷೆಯಂತೆ ಲಂಡನ್ನಿಗೆ ಬಂದರು ಎನ್ನುವ ವಿಷಯದಲ್ಲಿ ಅವರಿಗೆ ಅನುಮಾನವೇ ಇರಲಿಲ್ಲ. ಯಮುನಾ ಇಂತಹ ವಿಗ್ರಹಗಳಿಗೆ
ಉಡುಪು ತೊಡಿಸುವುದು ಹೇಗೆ? ಆಗಲೇ ಉಡುಪು ತೊಟ್ಟಿದ್ದಾರೆ ಎಂದರು. ಪ್ರಭುಪಾದರು ಒಂದಿಷ್ಟು ಬಟ್ಟೆ ತಂದು ಕೊಡಿ ಎಂದರು. ಎಂತಹ ಬಟ್ಟೆ ಪ್ರಭುಪಾದರೆ? ನೋಡಲು ಹೇಗಿರಬೇಕು? ಚಿತ್ರಗಳಲ್ಲಿ ಕಾಣುವಂತೆ ಅವರೆಂದರು. ಎಷ್ಟೋ ಬೇರೆ ಬೇರೆ ಚಿತ್ರಗಳಿವೆಯಲ್ಲ. ಆಕೆ ಹೇಳಿದಳು. ಕೆಲವು ಚಿತ್ರಗಳಲ್ಲಿ ಲಂಗ ಹಾಕಿಕೊಂಡಿರುತ್ತಾನೆ, ಕೆಲವದರಲ್ಲಿ ಧೋತ್ರ ಹುಟ್ಟಿರುತ್ತಾನೆ, ಕೆಲವದರಲ್ಲಿ ತಲೆಯ ಮೇಲೆ ದೊಡ್ಡ ಕಿರೀಟ ಇರುತ್ತದೆ. ಕೇಸರಿ ಉಡುಪಿನಲ್ಲಿ ಕೃಷ್ಣ ಬಹು ಮುದ್ದಾಗಿ ಕಾಣುತ್ತಾನೆ. ಪ್ರಭುಪಾದರು ಹೇಳಿದರು, ಹಳದಿ ಮತ್ತು ಕೇಸರಿ ಬಣ್ಣದ ರೇಷ್ಮೆ ಬಟ್ಟೆ ತನ್ನಿ. ಬೆಳ್ಳಿ ಮತ್ತು ಬಂಗಾರದ ಜರತಾರಿಯ ಅಂಚಿನ 6 ಸಿಲ್ಕ್ ಸೀರೆಗಳನ್ನು ತಂದು ಕೊಟ್ಟರು. ಯಮುನಾ ಪ್ರಭುಪಾದರು ತಮಗೆ ಇಷ್ಟವಾದ ವಿನ್ಯಾಸವನ್ನು ಸೂಚಿಸಿದರು ಮತ್ತು ಕಿರೀಟಗಳನ್ನು ಹೇಗೆ ಕೂಡಿಸಬೇಕು ಎಂದು ಯಮುನಾಗೆ ಹೇಳಿದರು. ವಿಗ್ರಹಗಳಿಗೆ ಪ್ರತಿಷ್ಠಾಪನೆಗೆ ಕೆಲವೇ ದಿನ ಉಳಿದದ್ದರಿಂದ ಯಮುನಾ ಬಿಡುವಿಲ್ಲದೆ ಹೊಲಿಗೆ ಯಂತ್ರದ ಮುಂದೆ ಕುಳಿತು ಕೆಲಸ ಮಾಡಿದಳು. ಪ್ರಭುಪಾದರು ಅವರ ಕೆಲಸ ಹೇಗೆ ನಡೆಯುತ್ತಿದೆ ಎಂದು ದಿನವೂ ಆಗಾಗ ಬಂದು ನೋಡುತ್ತಿದ್ದರು. ಸಾಕ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಬಿ ಎನ್ ಕೃಷ್ಣ ಮಂಜುಳಾ ಮಾತಾಜಿ, ಮಾತಾಜಿ, ಧನ್ಯವಾದ. BN ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ. ಒಂದು ಸ್ಕ್ರೀನ್ ಮೇಲೆ ಮಾಡ್ತೇನೆ, ಹಾ, ಓದಿ. ಒಂದ್ ನಿಮಿಷ ಮಾತಾಡಿ. ಶ್ಯಾಮಸುಂದರರು ಪ್ರಭು ಜಗನ್ನಾಥನ ಪೂಜಾ ಸ್ಥಳ ಮತ್ತು ರಾಧಾಕೃಷ್ಣರ ಸಿಂಹಾಸನದ ಮೇಲಿನ ಚಪ್ಪರವನ್ನು ಬಿಟ್ಟು ಪೂಜಾ ಸ್ಥಳವನ್ನೆಲ್ಲ ನಿರ್ಮಿಸಿದ್ದರು. ಮೇಲ್ಚಪ್ಪರ ಮತ್ತು ಜಗನ್ನಾಥನ ಪೂಜಾ ಸ್ಥಳಕ್ಕೆ 6 ಅಡಿಗಿಂತ ಹೆಚ್ಚು ಎತ್ತರದ 4 ಭಾರವಾದ ಕಂಬಗಳ ಆಧಾರವಿರಬೇಕಾಗಿತ್ತು. ಹಿಂದಿನ ಭಾಗದಲ್ಲಿದ್ದ 2 ಕಂಬಗಳ ಆಧಾರವಿದ್ದ ಅಮೃತ ಶಿಲೆಯ ಒಂದು ಫಲಕದ ಮೇಲೆ ಜಗನ್ನಾಥ ವಿಗ್ರಹ ನಿಲ್ಲಬೇಕಾಗಿತ್ತು. ಈಗ ಮುಂದಿನ 2 ಕಂಬಗಳು ರಾಧೆ ಮತ್ತು ಕೃಷ್ಣರ ಮಖಮಲ್ಲಿನ ಮೇಲ್ಚಪ್ಪರಕ್ಕೆ ಆಧಾರವಾಗಿದ್ದವು. ಕಂಬಗಳು ದೊಡ್ಡದಾಗಿದ್ದವು, ಭಾರವಾಗಿದ್ದವು. ಶ್ಯಾಮಸುಂದರರು ಅವನ್ನು ಆನೆಕಾಲಿನ ಕಂಬಗಳು ಎಂದು ಕರೆಯುತ್ತಿದ್ದರು. ಕಂಬಗಳನ್ನು ಭದ್ರವಾಗಿ ನಿಲ್ಲಿಸಲು ಶ್ಯಾಮಸುಂದರರಿಗೆ ಅವಕಾಶವಾಗದಿದ್ದರೂ ಅವು ಪೂಜಾ ಸ್ಥಳದಲ್ಲಿ ತಮ್ಮ ಸ್ಥಳಗಳಲ್ಲಿ ನಿಂತಿದ್ದವು. ಪ್ರತಿಷ್ಠಾಪನೆಯ ಹಿಂದಿನ ದಿನ ಮಹಡಿಯ ಮೇಲೆ ಶ್ಯಾಮಸುಂದರರು ಆಯಾಸವನ್ನು ತಡೆಯಲಾರದೆ ಕುಸಿದು ಬಿಟ್ಟರು. ದೇವಾಲಯದ ಪ್ರಾರಂಭದ ದಿನ ಜಾಹೀರಾತುಗಳೊಂದಿಗೆ ಮತ್ತು ಪ್ರಚಾರದಿಂದ ಪ್ರಭಾವಿತವಾಗಿ ಅತಿಥಿಗಳು, ಅದರಲ್ಲಿಯೂ ಭಾರತೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಿಂತರು. ಆಕ್ಸ್ ರೆಕಾರ್ಡ್ಸ್ ಸಂಸ್ಥೆ ಒಬ್ಬ ಹೂವಾಡಿಗನನ್ನು ಕಳುಹಿಸಿಕೊಟ್ಟಿತು. ಆತ ಕೊಠಡಿಯನ್ನು ಹೂಗಳಿಂದ ಅಲಂಕರಿಸಿದ. ಸಮಾರಂಭವನ್ನು ದೃಶ್ಯ ಮಾಧ್ಯಮಕ್ಕೆ ಟೇಪ್ನಲ್ಲಿ ದಾಖಲಿಸಲು BBC ದೂರದರ್ಶನದ ಸಿಬ್ಬಂದಿ ಅಲ್ಲಿಯೇ ಇದ್ದಿತು. ಭಕ್ತರಲ್ಲಿ ಬಹುಮಂದಿ ಕೀರ್ತನೆಯಲ್ಲಿ ತೊಡಗಿದ್ದರು. ದೇವಾಲಯದ ಇನ್ನೊಂದು ಕೊನೆಯಲ್ಲಿ ಪ್ರಭುಪಾದರು ರಾಧೆ ಮತ್ತು ಕೃಷ್ಣರಿಗೆ ಮಂಗಳ ಸ್ನಾನವನ್ನು ಮಾಡಿಸಿದರು. ಯೋಜನೆಯ ಪ್ರಕಾರ ಮಂಗಳ ಸ್ನಾನದ ಅನಂತರ ವಿಗ್ರಹಗಳನ್ನು ಪೂಜಾ ಸ್ಥಳದಲ್ಲಿರಿಸಬೇಕಾಗಿತ್ತು. ಯಮುನಾ ಅವನ್ನು ಸಿಂಗರಿಸಬೇಕಾಗಿತ್ತು. ಅವನನ್ನು ಸಿಂಗರಿಸಿ ಸಿಂಹಾಸನದ ಮೇಲೆ ಕುಳ್ಳರಿಸಿದ ನಂತರ ಅತಿಥಿಗಳೆಲ್ಲ ಶ್ರೀ ರಾಧೆ ಮತ್ತು ಕೃಷ್ಣರ ದರ್ಶನ ಪಡೆಯುವಂತೆ ಪರದೆಗಳನ್ನು ತೆರೆಯಲು ಏರ್ಪಾಟಾಗಿತ್ತು. ಅದನಂತರ ಪ್ರಭುಪಾದರ ಉಪನ್ಯಾಸ, ಅನಂತರ ಎಲ್ಲರಿಗೂ ಹಬ್ಬದೂಟ. ಆದರೆ ಶ್ಯಾಮಸುಂದರರು ಎಚ್ಚರ ವಹಿಸದೆ ಹೋದದ್ದರಿಂದ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಅನಾಹುತವಾಗುವುದರಲ್ಲಿತ್ತು. ಪ್ರಭುಪಾದರು ವಿಗ್ರಹಗಳ ಮಂಗಳ ಸ್ನಾನವನ್ನು ಮುಗಿಸಿದರು. ಅವನ್ನು ಅಮೃತ ಶಿಲೆಯ ಪೂಜಾ ಸ್ಥಾನದಲ್ಲಿರಿಸಿದರು. ಇದ್ದಕ್ಕಿದ್ದಂತೆ ಆನೆಕಾಲಿನ ಕಂಬಗಳು ಅಲ್ಲಾಡಲಾರಂಭಿಸಿದವು. ವಿಗ್ರಹಗಳ ಮೇಲಿನ ಚಪ್ಪರ ಕುಸಿಯಲಾರಂಭವಾಯಿತು. ಅಪಾಯವನ್ನು ಕಂಡು ಪ್ರಭುಪಾದರು ಕ್ಷಣಾರ್ಧದಲ್ಲಿ ಪೂಜಾ ಸ್ಥಾನಕ್ಕೆ ಹಾರಿ ಭಾರವಾದ ಕಂಬಗಳನ್ನು ಹಿಡಿದುಕೊಂಡರು. ಅಸಾಧಾರಣ ಶಕ್ತಿಯನ್ನು ಬಳಸಿ ಮುಂದಿನ 2 ಕಂಬಗಳನ್ನು ಅವುಗಳ ಸ್ಥಾನಗಳಲ್ಲಿಯೇ ನಿಲ್ಲಿಸಿದರು. ಇದನ್ನು ಇಲ್ಲಿಂದ ಹೊರಕ್ಕೆ ತೆಗೆದುಕೊಂಡು ಹೋಗಿ ಹೇಳಿದರು. ವಿಗ್ರಹಗಳಿಗೆ ಪ್ರಭುಪಾದರ ತೋಳುಗಳ ರಕ್ಷಣೆ ಇದ್ದಂತೆ ಇತರರು ಮೇಲ್ಚಪ್ಪರವನ್ನು ತೆಗೆದರು. ಅನಂತರ ಒಂದೊಂದು ಬಾರಿ ಇಬ್ಬರು ಶ್ರಮಿಸಿ ಪ್ರತಿಯೊಂದು ಕಂಬವನ್ನು ಬೇರೆಡೆಗೆ ಒಯ್ದರು. ದೇವತಾ ಏನೂ ಹಾನಿಯಾಗಲಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಗೀತಾ ಕೊಡಿಕಲ್ ಓದ್ತೀರಾ? ಓದಿ. ರಾಧಾಕೃಷ್ಣರ ವಿಗ್ರಹಗಳನ್ನು ರಕ್ಷಿಸುವ ಕಾರ್ಯದಲ್ಲಿ ಪ್ರಭುಪಾದರು ತೆರೆಯ ಹಿಂದೆ ತೊಡಗಿದ್ದರು. ತೆರೆಯ ಮುಂದೆ ಅತಿಥಿಗಳು, ವರದಿಗಾರರು ದೇವತಾ ವಿಗ್ರಹಗಳ ಅನಾವರಣಕ್ಕಾಗಿ ಕಾಯುತ್ತಿದ್ದರು. ಅಘಾತದ ಅರಿವೇ ಇಲ್ಲದ ಅವರು ಮೇಲ್ಚಪ್ಪರದ ಕಂಬಗಳನ್ನು ಹೊತ್ತುಕೊಂಡು ಕೆಲವರು ತೆರೆಯ ಹಿಂದಿನಿಂದ
ಹೊರಬರುವುದಷ್ಟನ್ನೇ ನೋಡಿದರು. ಇದು ಧಾರ್ಮಿಕ ಮೆರವಣಿಗೆಯ ಭಾಗವಿರಬೇಕೆಂದು ಭಾವಿಸಿ BBC ಕ್ಯಾಮರಾಗಳ ಸಿಬ್ಬಂದಿಯವರು ಮೇಲ್ಚಪ್ಪರವನ್ನು ಕಂಬಗಳನ್ನು ಹೊರಕ್ಕೆ ತರುವುದನ್ನೇ ಫಿಲ್ಮ್ ಮಾಡಿಕೊಳ್ಳಲು ಪ್ರಾರಂಭಿಸಿದರು. ಪ್ರಭುಪಾದರ ಜೊತೆಗೆ ತೆರೆಯ ಹಿಂದಿದ್ದ ಕೆಲವೇ ಭಕ್ತರಿಗೆ ಅಚ್ಚರಿಯಾಯಿತು. ಆದರೆ ಕ್ಷಮಾ ಪ್ರಾರ್ಥನೆಗಾಗಲಿ ಮೆಚ್ಚುಗೆಗಾಗಲಿ ಸಮಯವಿರಲಿಲ್ಲ. ಪ್ರಭುಪಾದರು ಆಕೆಯನ್ನು ಅವಸರಪಡಿಸುತ್ತಿದ್ದಂತೆಯೇ ಯಮುನಾ ವಿಗ್ರಹಗಳನ್ನು ಶೃಂಗರಿಸಿದಳು. ಎಲ್ಲ ಸಿದ್ಧವಾದಾಗ ಪ್ರಭುಪಾದರು ಪ್ರಧಾನ ತೆರೆಯನ್ನು ಎಳೆದರು. ದೇವಸ್ಥಾನದ ತುಂಬ ನೆರೆದಿದ್ದ ಅತಿಥಿಗಳಿಗೆ ಪ್ರಭು ಕೃಷ್ಣ ಮತ್ತು ರಾಧಾರಾಣಿಯರ ಮನೋಹರ ರೂಪಗಳು ಕಂಡವು. ಭಕ್ತರೊಬ್ಬರು ಆರತಿಯನ್ನು ಬೆಳಗಿದರು. ಕೇಸರಿ ಬಣ್ಣದ ಚಾದರವನ್ನು, ಕಾರ್ನೇಷನ್ ಹೂವಿನ ಮಾಲೆಯನ್ನು ಧರಿಸಿದ್ದ ಪ್ರಭುಪಾದರು ಒಂದು ಪಕ್ಕದಲ್ಲಿ ನಿಂತು ರಾಧೆ ಮತ್ತು ಕೃಷ್ಣರ ಆರಾಧಕರಾದ ರಕ್ಷಕರಾಗಿ ಭಕ್ತಿಯಿಂದ ನೋಡುತ್ತಿದ್ದರು. ಹಲವು ತಿಂಗಳುಗಳ ಶ್ರಮದ ಮುಕ್ತಾಯ ಇದು. ವಾಸ್ತವವಾಗಿ ಈ ಶುಭ ಮುಹೂರ್ತಕ್ಕಾಗಿ ಹಲವು ವರ್ಷಗಳ ಸಿದ್ಧತೆ ನಡೆದಿತ್ತು. 100 ವರ್ಷಗಳ ಹಿಂದೆ ಭಕ್ತಿ ವಿನೋದ ಠಾಕೂರರು ಇಂಗ್ಲೆಂಡಿಗೆ ಕೃಷ್ಣ ಪ್ರಜ್ಞೆ ಆಗಮಿಸುವ ದಿನದ ಕನಸು ಕಂಡಿದ್ದರು. ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಅದನ್ನು ಬಯಸಿದ್ದರು. ಶಾಸ್ತ್ರ ಸಮ್ಮತವಾಗಿ ಪ್ರಾರಂಭವಾದ ರಾಧಾಕೃಷ್ಣರ ದೇವಾಲಯವೊಂದು ಲಂಡನ್ನಿನಲ್ಲಿ ಕೃಷ್ಣ ಪ್ರಜ್ಞೆಯ ಪ್ರಚಾರವನ್ನು ಈಗ ಕೈಗೊಂಡಿದ್ದರಿಂದ ಗೌಡೀಯ ವೈಷ್ಣವ ಪಂಥಕ್ಕೆ ಇದೊಂದು ಮಹಾ ದಿನವಾಗಿತ್ತು. ಇಂದಿನ ಆಚಾರ್ಯರುಗಳು ಬಹು ಹಿಂದೆ ನೀಡಿದ್ದ ಆದೇಶವನ್ನು ಪರಿಪಾಲಿಸಿದಂತಾಗಿತ್ತು. ಪ್ರಭುಪಾದರು ಭಾರತದಲ್ಲಿದ್ದ ತಮ್ಮ ದೇವ ಸಹೋದರಲ್ಲಿ ಅನೇಕರಿಗೆ ಆಹ್ವಾನ ಪತ್ರಗಳನ್ನು ಕಳಿಸಿದ್ದರು. ಅವರು ಯಾರೂ ಬರಲು ಸಾಧ್ಯವಾಗಲಿಲ್ಲ. ಆದರೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಯರ ಕನಸು ನನಸಾದಕ್ಕೆ ಅವರೆಲ್ಲರಿಗೆ ಸಂತಸವಾಗಿದ್ದಿರಬೇಕು. ಪ್ರಭುಪಾದರಿಗೆ 73 ವರ್ಷ ವಯಸ್ಸಾಗಿತ್ತು. ಈಗ 3 ವರ್ಷಗಳಲ್ಲಿ 21 ದೇವಾಲಯಗಳನ್ನು ತೆರೆದಿದ್ದರು. ಇವುಗಳ ನಿರ್ವಹಣೆ ಹೊಣೆಯನ್ನು ತಮ್ಮಿಂದ ತಪ್ಪಿಸಿ ಕೃಷ್ಣ ಬಾಕಿಯವರು ಮ್ಯೂಟ್ ಮಾಡ್ಕೊಳ್ಳಿ. ತಾವು ಕೃಷ್ಣ ಪ್ರಜ್ಞೆಯ ಸಾಹಿತ್ಯವನ್ನು ನೀಡುವ ಕೆಲಸವನ್ನೇ ಸಂಪೂರ್ಣವಾಗಿ ಗಮನ ಕೊಡಲು ಸಾಧ್ಯ ಮಾಡಿಕೊಡಲು ಇಸ್ಕಾನ್ಗೆ ಒಂದು ಆಡಳಿತ ಮಂಡಳಿಯನ್ನು ರಚಿಸಲು ಪ್ರಯತ್ನ ಪಡಬೇಕೆಂದು ತಮ್ಮ ಕೆಲವರು ಶಿಷ್ಯರಿಗೆ ಪ್ರಭುಪಾದರು ಸ್ವಲ್ಪ ಕಾಲದ ಹಿಂದೆ ಹೇಳಿದ್ದರು. ಎಲ್ಲರ ಪ್ರಯೋಜನಕ್ಕಾಗಿ ಈ ಸಾಹಿತ್ಯವನ್ನು ಜಗತ್ತಿನ ಎಲ್ಲೆಡೆ, ಎಲ್ಲ ಮನೆಗಳಲ್ಲಿ, ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಪರಿಚಯ ಮಾಡಿಕೊಡಬಹುದಾಗಿತ್ತು. ಇಂತಹ ಸಾಹಿತ್ಯದ ಮೂಲಕವೇ ಚಿರಂತನವಾಗಿ ತಾವು ಉಳಿಯುವುದು. ತಮಗೆ ಈ ಜಗತ್ತಿನಲ್ಲಿ ಇನ್ನೆಷ್ಟು ಕಾಲ ಉಳಿದಿದೆ ಎಂದು ತಮಗೆ ತಿಳಿಯದು. ಆದರೆ ಜನ್ಮಾಂತರಗಳಲ್ಲಿಯೂ ತಮ್ಮ ಗುರು ಮಹಾರಾಜರ ಸೇವೆ ಮಾಡಿ ಅವರಿಗೆ ಸಂತೋಷಪಡಿಸಲು ಶ್ರಮಿಸುವುದು ತಮ್ಮ ಹಂಬಲ ಎಂದು ಅವರೆಂದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕೆಲಸ ಕಾರ್ಯಗಳಿಂದ ದೂರವಾಗಿ ಪುಸ್ತಕಗಳನ್ನು ಬರೆಯುವುದರಲ್ಲಿ ಮುಳುಗಬೇಕು ಎಂದು ಪ್ರಭುಪಾದರ ಹಂಬಲವಾದರೂ ಈಗ ಹೊಸ ದೇವಾಲಯವೊಂದರಲ್ಲಿ ದೇವತಾ ವಿಗ್ರಹಗಳನ್ನು ಪ್ರತಿಷ್ಠಾಪಿಸುತ್ತಿದ್ದರು. ಅವನ್ನು ತಮ್ಮ ಶಿಷ್ಯರ ಎಚ್ಚರಗೇಡಿತನದಿಂದ ರಕ್ಷಿಸುತ್ತಿದ್ದರು. ಅವರು ಅಲ್ಲಿರದೆ ಹೋಗಿದ್ದರೆ ಉತ್ಸವವು ಅನಾಹುತವೇ ಆಗುತ್ತಿತ್ತು. ಇಷ್ಟೊಂದು ಮಂದಿ ಕಷ್ಟಪಟ್ಟು ಕೆಲಸ ಮಾಡುವ ಶಿಷ್ಯರಿದ್ದರು. ಅವರಿಗೆ ಇನ್ನೂ ಪ್ರಭುಪಾದರ ವೈಯಕ್ತಿಕ ಮಾರ್ಗದರ್ಶನ ಅಗತ್ಯವಿತ್ತು. ಇಸ್ಕಾನ್ ಇದೀಗ ಬೆಳೆಯಲು ಪ್ರಾರಂಭಿಸಿತ್ತು. ಅವರ ಬಯಕೆ 21 ದೇವಾಲಯಗಳನ್ನು ತೆರೆಯುವುದಲ್ಲ, ಕಡೆಯ ಪಕ್ಷ 108 ದೇವಾಲಯಗಳನ್ನು ತೆರೆಯುವುದು. ಅವರ ಪ್ರಪಂಚ ಪರ್ಯಟನ ಮತ್ತು ಪುಸ್ತಕ ಮುದ್ರಣ ಇದೀಗ ಪ್ರಾರಂಭವಾಗುತ್ತಿದ್ದವು. ಬೇರೆಲ್ಲ ಬೆಳೆದಂತೆ ಶಿಷ್ಯರ ಸಂಖ್ಯೆಯೂ ಬೆಳೆಯಲಿತ್ತು. ಅವರ ಚಳುವಳಿಯ ಪ್ರತಿಷ್ಠೆಯೂ ಹೆಚ್ಚುವುದು. ಅದರೊಂದಿಗೆ ನಾಸ್ತಿಕರ ವಿರೋಧವೂ ಹೆಚ್ಚುವುದು. ಕೃಷ್ಣ ಪ್ರಜ್ಞೆ ಬೆಳೆಯುತ್ತಿತ್ತು. ಅದರ ಮುಂಚೂಣಿಯಲ್ಲಿ ಪ್ರಭುಪಾದರಿದ್ದರು. ಅವರೆಂದರೂ ಸುತ್ತ ಪ್ರಭಾಮಯವಾಗಿರುವುದನ್ನೇ ಕಾಣುತ್ತಿದ್ದೇನೆ. ಅದು ಕೃಷ್ಣನ ಮಹಿಮೆ. ತನ್ನನ್ನು ತಮ್ಮ ಗುರುವಿನ ಸೇವಕನಾಗಿ ಗುರುತಿಸಿಕೊಂಡರು. ಉಜ್ವಲ ಭವಿಷ್ಯವು ಕೃಷ್ಣನ ಕೈಯಲ್ಲಿತ್ತು. ಪ್ರಭುಪಾದರು ಶ್ಯಾಮಸುಂದರರನ್ನು ಕರೆದರು. ಪೂಜಾ ಸ್ಥಳದಲ್ಲಿ ಸ್ವಲ್ಪ ದರದಲ್ಲೇ ತಪ್ಪಿ ಹೋಗಿದ್ದ ಅನಾಹುತದಿಂದ ಪ್ರಭುಪಾದರಿಗೆ ಕೋಪ ಬಂದಿತ್ತಾದರೂ ತಮ್ಮ ಶಿಷ್ಯರು ತಮ್ಮಿಂದ ಸಾಧ್ಯವಾದುದನ್ನೆಲ್ಲ ಮಾಡಿದ್ದರು ಎಂದು ಅವರು ಒಪ್ಪಿದರು. ದೇವಾಲಯವು ಸುಂದರವಾಗಿದೆ, ನನಗೆ ಇಷ್ಟವಾಯಿತು ಎಂದು ಶ್ಯಾಮಸುಂದರರಿಗೆ ಹೇಳಿದರು. ನೀಲಿ ಹಿನ್ನೆಲೆಯಲ್ಲಿ ಬಂಗಾರದ ಅಕ್ಷರಗಳಲ್ಲಿ ಒಂದು ಫಲಕವನ್ನು ದೇವಾಲಯದ ಮುಂದೆ ಹಾಕಲು ತಿಳಿಸಿದರು. ರಾಧಾಕೃಷ್ಣ ದೇವಾಲಯ. ಶ್ಯಾಮಸುಂದರ ದಾಸ್ ಅಧಿಕಾರಿಯವರು ಬಹು ಶ್ರಮದಿಂದ ಈ ದೇವಾಲಯವನ್ನು ನಿರ್ಮಿಸಿದರು.
ಪ್ರಭುಪಾದರು ಲಂಡನ್ನಿನಿಂದ ಹೊರಟ ದಿನ ಸ್ವೆಟರು, ಕಂಠವಸ್ತ್ರಗಳಂತೆ ತಾವು ಬಳಸುತ್ತಿದ್ದ ಕೆಲವು ವಸ್ತುಗಳನ್ನು ಶಿಷ್ಯರಲ್ಲಿ ಹಂಚಿದರು. ಅನಂತರ ದೇವತಾ ವಿಗ್ರಹಗಳನ್ನು ನೋಡಲು ದೇವಾಲಯಕ್ಕೆ ಒಬ್ಬರೇ ಹೋದರು. ಬಹು ಹೊತ್ತು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅನಂತರ ರಾಧೆ ಮತ್ತು ಕೃಷ್ಣರನ್ನು ನೋಡುತ್ತಾ ನಿಂತರು. ಯಮುನಾ ಪ್ರಭುಪಾದರ ಸಂಪೂರ್ಣ ಭಕ್ತಿಯಿಂದ ವಿಗ್ರಹಗಳತ್ತ ನೋಡುತ್ತಿದ್ದರು. ದೇವತಾ ವಿಗ್ರಹಗಳೆಂದರೆ ಅವರಿಗೆ ಬಹು ಪ್ರೀತಿ. ಅವುಗಳ ಚಿತ್ತಾಕರ್ಷಕ ಸೌಂದರ್ಯವನ್ನು, ಅವು ಒಂದಕ್ಕೊಂದಕ್ಕೆ ಎಷ್ಟರ ಮಟ್ಟಿಗೆ ಪೂರಕಗಳಾಗಿವೆ ಎಂಬುದನ್ನು ಅವರು ಹೇಳುತ್ತಿದ್ದರು. ಒಮ್ಮೊಮ್ಮೆ ರಾಧೆ ಹೆಚ್ಚು ಸುಂದರಳಾಗಿ ಕಾಣುತ್ತಾಳೆ, ಕೃಷ್ಣನ ಚಂದ್ರ ಸದೃಶ ಮುಖ ಮತ್ತು ಕಣ್ಣುಗಳು ಹೊಳೆಯುತ್ತಿವೆ ಎಂದಿದ್ದರು. ನನ್ನನ್ನು ನೋಡಿ ಅವರು ಯಾವ ಭಾವನೆಯೂ ಇಲ್ಲದೆ ಹೇಳಿದರು, ನಾನು ನಿಮಗೆ ಹೇಳಿಕೊಟ್ಟಂತೆ ನಡೆದುಕೊಂಡರೆ, ದೇವತಾ ಪೂಜೆಗೆ ನಾನು ಕೊಟ್ಟ ಆದೇಶಗಳನ್ನು ಪಾಲಿಸಿದರೆ ಮತ್ತು ನಾನು ಮುದ್ರಿಸಿರುವ ಪುಸ್ತಕಗಳನ್ನು ಓದಿದರೆ ಮತ್ತೆ ದೈವತ್ವಕ್ಕೆ ಹೋಗಲು ಅಷ್ಟೇ ಸಾಕು. ನಾನು ಹೇಳಿಕೊಟ್ಟಂತೆ ನಡೆಯಿರಿ. ನೀವು ಹೊಸದೇನನ್ನೂ ಕಲಿಯಬೇಕಾಗಿಲ್ಲ. ನಿಮ್ಮ ಬಾಳು ಪರಿಪೂರ್ಣವಾಗುತ್ತದೆ. ಹೀಗೆ ಹೇಳಿ ಅವರು ಹೊರಟೇ ಹೋದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಇಲ್ಲಿಗೆ ಅಧ್ಯಾಯ ಸಂಪೂರ್ಣ. ಈಗ ಪ್ರಭುಪಾದ ವಾಸ ಮಾಡಬೇಕಾಗಿದ್ದ ಆ ಭಾಗ ಅದು ಇನ್ನೂ ಪೂರ್ಣವಾಗಿ ಸಿದ್ಧವಾಗಿರಲಿಲ್ಲ. ದೇವಾಲಯದ ಪುನರ್ ವಿನ್ಯಾಸದ ಕೆಲಸದಿಂದ ಅಲ್ಲಿ ಸದ್ದು ಗದ್ದಲ ಅದೆಲ್ಲ ಆಗ್ತಿತ್ತು. ಪ್ರಭುಪಾದರು ಅಲ್ಲಿಗೆ ಬಂದು ಬಿಡಲು ನಿಶ್ಚಯಿಸ್ತಾರೆ. ಆದ್ರೂ ಸಹ ಅವರು ಅಲ್ಲಿಗೆ ಬರ್ಬೇಕು, ನೆಮ್ಮದಿಯಾದ ವಾಸಸ್ಥಾನದ ಮೋಹ ನನಗೆ ಇಲ್ಲ ಅಂತ ಹೇಳಿ ಅವರು ಎಂದು ನನಗೆ ಬೇಕಾಗಿರುವುದು ಭಕ್ತರ ಸವಾಸದಲ್ಲಿ ನನಗೆ ಬದುಕು ಭಕ್ತಿಗೀತೆಯ ರೆಕಾರ್ಡ್ ಅನ್ನು ಮಾರಾಟ ಮಾಡಿ ಅದರಲ್ಲಿ ಕಡಿಮೆಯಾಗಿ ಭಕ್ತರು ಹಣ ಸಿಕ್ಕಾಗ ಅಷ್ಟಿಷ್ಟು ಸಾಮಾನುಗಳನ್ನು ಕೊಳ್ಳಬೇಕಾಗಿ ಬಂದ ಕಾಲದಲ್ಲಿ ಅವರು ದೇವಾಲಯಕ್ಕೆ ಬಂದರು. ಆದರೂ ಇಲ್ಲಿ ಪ್ರಭುಪಾದರು ಅವರ ನಡುವೆ ಇದ್ದ ಅವರ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ತಿದ್ದರು. ಆದುದರಿಂದಲೇ ಭಕ್ತರಿಗೆ ಸಮಾಧಾನ, ಅಂದ್ರೆ ಅವರ ಕೆಲಸ ಕಾರ್ಯಗಳನ್ನೆಲ್ಲ ನೋಡ್ತಿದ್ರಲ್ಲ ಅಂತೇಳಿ ಭಕ್ತರಿಗೆ ಸಮಾಧಾನ. ಕಮಲಕೃಷ್ಣ ಲಾಸ್ ಏಂಜಲೀಸ್ನಲ್ಲಿ ಅಲ್ಲಿಂದ ಬಂದ್ರು. ಕಟ್ಟಡ ನಿರ್ಮಾಣ ಕಾರ್ಯದ ಮೇಲುಸ್ತುವಾರಿಯನ್ನು ಅವರೇ ನೋಡ್ಕೊಂಡಿದ್ರು, ಹೆಚ್ಚಾಗಿ ಅವರೇ ನೋಡ್ಕೊಂಡಿದ್ರು. ಆ ಭಕ್ತರು ಬೀದಿಗಳಲ್ಲಿ ನಾಮ ಸಂಕೀರ್ತನೆ ಮಾಡುವುದಕ್ಕೆ ಬ್ಯಾಕ್ ಟು ಗಾಡೆಡ್ ಅವುಗಳನ್ನು ಮಾರುವುದಕ್ಕೆ ಎಲ್ಲ ಕರೆದುಕೊಂಡು ಹೋಗಲು ಪ್ರಾರಂಭಿಸಿದವು. ಯಮುನಾ ಅಲ್ಲಿ ಬೆಳಗಿನಿಂದ ರಾತ್ರಿಯವರೆಗೆ ಪರದೆಗಳನ್ನು ಅಲ್ಲಿ ಹೊಡೆಯುತ್ತಿದ್ದು, ಈಶಾನ್ಯ ಸಾಮಸುಂದರ ಮತ್ತಿತರರು ಆದಷ್ಟು ದೇವಾಲಯದ ಕೆಲಸದಲ್ಲಿ ತೊಡಗುತ್ತಿದ್ರು. ಪ್ರತಿದಿನವೂ ಪ್ರಭುಪಾದರ ಕೆಲಸದ ಪ್ರಗತಿಯನ್ನು ನೋಡಲು ಅಲ್ಲಿಗೆ ಹೋಗ್ತಿದ್ರು. ಪ್ರಾರಂಭ ಉತ್ಸಾಹದ ಒಂದು ವಾರ ಮಾತ್ರ ಉಳಿದಿದೆ ಈಗ. ಆಗ ಸುಂದರರು ಇನ್ನೂ ಚಾವಣಿಯ ಕೆಲಸವನ್ನೇ ಮಾಡ್ತಿದ್ರಂತೆ. ಪೂಜಾ ಸ್ಥಳದ ಕೆಲಸವನ್ನು ಇನ್ನೂ ಪ್ರಾರಂಭಿಸಿ ಕೂಡ ಇರಲಿಲ್ಲ. ಇತರ ಭಕ್ತರು ಮತ್ತೆ ಶ್ಯಾಮಸುಂದರರು ಕೆಲಸ ಬಹು ನಿಧಾನ ಅಂತ ಹೇಳಿ ದೂರ್ತಾರೆ. ಆದ್ರೆ ಪ್ರಭುಪಾದರು ಅದನ್ನು ಕಲಾತ್ಮಕವಾಗಿ ಮಾಡ್ಲಿಕ್ಕೆ ಬಯಸ್ತಾನೆ, ಮಾಡ್ಲಿ ಬಿಡಿ ಅಂತ ಹೇಳಿ ಈ ಬಾರಿ ಶ್ಯಾಮಸುಂದರರು ತಾವಾಗಿ ಜಾರ್ಜ್ನನ್ನು ಪೂಜಾ ಸ್ಥಳಕ್ಕಾಗಿ ಅವರು ಹಣ ಸಹಾಯಕ್ಕಾಗಿ ಕೇಳಿದ್ರು. ಜಾರ್ಜ್ 2,000 ಪೌಂಡ್ ಕೊಟ್ಟರು. ಶ್ಯಾಮಸುಂದರ ಒಂದು ಬಂಗಾರ ಬಣ್ಣದ ಸಿಹಿಯನ್ನ ಕೆಂಪು ಅಮೃತ ಶಿಲೆಯ ಫಲಕವನ್ನು ಆರಿಸಿ ಅಲ್ಲಿ ಪ್ರಭುಪಾದರ ಬಳಿ 17 ಅಂಗಳ ಎತ್ತರದ ಕೆತ್ತಿದ ಮರದಲ್ಲಿ ರಾಧಾಕೃಷ್ಣರ ವಿಗ್ರಹಗಳು ಇದ್ದರೂ ಕೂಡ ಅವರು ಅದನ್ನು ಬಳಸುವ ಯೋಚನೆಯನ್ನೇ ಮಾಡಿರ್ಲಿಲ್ಲ. ಶ್ಯಾಮಸುಂದರರು ನಿರ್ಮಿಸಿದ ಪೂಜಾ ಸ್ಥಳದ ಗಾತ್ರಕ್ಕೆ ಇನ್ನೂ ದೊಡ್ಡದಾದ ವಿಗ್ರಹಗಳು ಅಗತ್ಯ ಅಂತೇಳಿ ಅಲ್ಲಿ ಸ್ಪಷ್ಟವಾಗಿ ಇತ್ತು. ಅಲ್ಲಿ ಲಂಡನ್ ನಲ್ಲಿ ಒಂದು ದೊಡ್ಡದಾದ ಹಿಂದೂ ಸಂಘದ ಪ್ರತಿನಿಧಿಗಳು ಆದ ದಯಾಳ್ ಎನ್ನುವರು ದೂರವಾಣಿಯಲ್ಲಿ ಮಾತನಾಡ್ತಾರೆ. ಅವರು ಭಕ್ತರಿಗೆ ರಾಧೆ ಮತ್ತು ಕೃಷ್ಣರ ಮೂರ್ತಿಗಳು ಬೇಕಾಗಿದೆ ಎಂದು ಅವರ ಕಿವಿಗೆ ಬೀಳ್ತದೆ.
ದಯಾಳು ಅವರ ಕಿವಿಗೆ ಬೀಳ್ತದೆ. ಆಗ ಅವರು ಏನ್ ಹೇಳ್ತಾರೆ, ಹತ್ತಿರದ ಒಂದು ಜೋಡಿ ಇತ್ತು, ಅವರ ಹತ್ತಿರವೇ ಒಂದು ಜೋಡಿ ಇತ್ತಂತೆ. ಅದನ್ನು ಅವರು ದಾನವಾಗಿ ಕೊಡ್ಲಿಕ್ಕೆ ಇಚ್ಛಿಸ್ತಾರೆ. ಸುದ್ದಿಯನ್ನು ಕೇಳಿ ಪ್ರಭುಪಾದರು ತಮಾಲ ಕೃಷ್ಣ, ಮುಕುಂದ ಮತ್ತು ಶ್ಯಾಮಸುಂದರರನ್ನು ಎಲ್ಲ ವಿಗ್ರಹಗಳನ್ನು ನೋಡಲು ದಯಾಳರ ಮನೆಗೆ ಕಳಿಸ್ತಾರೆ. ರಾಧೆ ಮತ್ತು ಕೃಷ್ಣರ ಆ ವಿಗ್ರಹಗಳು ಸುಮಾರು 3 ಅಡಿ ಎತ್ತರ ಇದ್ದವು. ಬಿಳಿಯ ಅಮೃತ ಶಿಲೆಯಲ್ಲಿ ಆ ವಿಗ್ರಹಗಳು ಮಾಡಿದ್ದವು. ಭಕ್ತರು ಅಷ್ಟು ದೊಡ್ಡ ವಿಗ್ರಹವನ್ನು ಕಂಡೇ ಇರಲಿಲ್ಲ. ಅವರು ಪ್ರಣಾಮ ಮಾಡಿದ್ರು. ಅವರು ದೇವಾಲಯಕ್ಕೆ ಬಂದು ಪ್ರಭುಪಾದರಿಗೆ ತಿಳಿಸಿದಾಗ ಅವರು ತಕ್ಷಣ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಶ್ಯಾಮಸುಂದರ, ಮುಕುಂದ ಮತ್ತೆ ತಮಾಲ ಕೃಷ್ಣರ ಜೊತೆಗೆ ಪ್ರಭುಪಾದರು ಕೂಡ ಅಲ್ಲಿಗೆ ಒಂದು ವ್ಯಾನಿನಲ್ಲಿ ದಯಾಳರ ಮನೆಗೆ ಹೋಗ್ತಾರೆ. ಕೊಠಡಿಯ ಬಳಿ ಹೋಗಿ ನಿಲ್ತಾರೆ, ಒಳಗೆ ಹೋಗಿ ಕೂತ್ಕೊಳ್ತಾರೆ. ಆಮೇಲೆ ಆ ಬಟ್ಟೆಯಿಂದ ಮುಚ್ಚಿದ ವಿಗ್ರಹಗಳು ಮೂಲೆಯಲ್ಲಿ ಒಂದು ಮೇಜಿನ ಮೇಲೆ ಇದ್ದವು. ತಮಾಲ ಕೃಷ್ಣರು ಅದನ್ನು ಅನಾವರಣ ಮಾಡುವುದರಲ್ಲಿ ಇದ್ರು. ಪ್ರಭುಪಾದರು ಬೇಡ, ಹಾಗೇ ಇರ್ಲಿ ಅಂತ ಹೇಳಿ ಅವರನ್ನು ತಡೆದ್ರು. ಪ್ರಭುಪಾದರು ಕುಳಿತುಕೊಂಡು ದಯಾಳರ ಕೆಲಸ, ಅವರು ಭಾರತದಲ್ಲಿ ಎಲ್ಲಿಂದ ಬಂದ್ರು, ಮೊದಲಾದ ವಿಷಯಗಳನ್ನೆಲ್ಲ ವಿಚಾರಿಸಿದ್ರು. ಸಂಸಾರದವರನ್ನು ಕಂಡು ಅವರ ಸಂಸಾರದವರನ್ನೆಲ್ಲ ನೋಡಿದ್ರು. ಭಕ್ತರು ಕೇಳ್ತಿದ್ರು. ಪ್ರಭುಪಾದರು ಮನೆಯ ಯಜಮಾನನ್ನು ಮಾತನಾಡ್ತಿದ್ರು. ಅಲ್ಲಿ ಭಕ್ತರು ಕೇಳ್ತಿದ್ರು. ಪ್ರಭುಪಾದರು ಮನೆಯ ಯಜಮಾನನ ಹತ್ರ ಮಾತನಾಡ್ತಾ ಇದ್ರು. ಆಮೇಲೆ ಸಾಕಷ್ಟು ಹೊತ್ತಾಯ್ತು. ಆಮೇಲೆ ದಯಾಳು ಸ್ವಾಮೀಜಿಗೆ ನನ್ನ ದೇಹದ ವಿಗ್ರಹಗಳನ್ನು ನಾನು ನಿಮ್ಗೆ ತೋರಿಸ್ಬೇಕು ಎಂತಾರೆ. ಹೌದು, ಹಾಗಾದ್ರೆ ಪ್ರಭುಪಾದ್ರೆ ಹೇಳ್ತಾರೆ. ಸ್ವಲ್ಪ ಹೊತ್ತಾದ ಮೇಲೆ ನಾನು ಅದನ್ನು ನೋಡ್ತೇನೆ ಅಂತ ಹೇಳ್ತಾರೆ. ಪ್ರಭುಪಾದರು ತಮ್ಮ ಕೃಷ್ಣ ಪ್ರಜ್ಞೆಯ ಮಹತ್ ಕಾರ್ಯದ ಕುರಿತು ಮಾತನಾಡಲು ಈಗ ಪ್ರಾರಂಭಿಸ್ತಾರೆ. ಸ್ವಲ್ಪ ಹೊತ್ತಿನ ನಂತರ ದಯಾಳು ಮತ್ತೆ ದಯವಿಟ್ಟು ಈ ದೇವತಾ ವಿಗ್ರಹವನ್ನು ನೋಡಿ ಅಂತ ಹೇಳ್ತಾರೆ. ಅವುಗಳಿದ್ದ ಕಡೆಗೆ ಹೋಗಿ ಅದನ್ನು ಅನಾವರಣ ಮಾಡಿದ್ರು. ಪ್ರಭುಪಾದರು ಗೌರವದಿಂದ ಕೈಗಳನ್ನು ಜೋಡಿಸಿ ಆಗಲಿ ಎಂದರು. ಆ ವಿಗ್ರಹಗಳನ್ನು ತಾನಾಗಿ ಭಾರತದಲ್ಲಿ ಮಾಡಿಸಿ ತರಿಸಿದ್ದಾಗಿಯೂ ತೆರಳುವಾಗ ಅಂದ್ರೆ ಅದನ್ನು ತರುವಾಗ ಅಲ್ಲಿ ರಾಧಾರಾಣಿಯ ಒಂದು ಬೆರಳಿನ ಸಣ್ಣ ತುಂಡು ಬಿದ್ದು ಹೋಗಿದೆ. ಅದರಿಂದ ಹಿಂದೂ ಸಂಪ್ರದಾಯದ ಪ್ರಕಾರ ಅವನ್ನು ಪ್ರತಿಷ್ಠಾಪಿಸಲು ಸಾಧ್ಯವಾಗ್ಲಿಲ್ಲ ಅಂತೇಳಿ ದಯಾಳು ತಿಳಿಸ್ತಾರೆ. ತಮಾಲ ಕೃಷ್ಣ ಆ ವಿಗ್ರಹಗಳು ಎಷ್ಟು ಭಾರ ನೋಡು ಎಂದು ಪ್ರಭುಪಾದರು ಹೇಳ್ತಾರೆ. ಆಗ ರಾಧಾರಾಣಿ ವಿಗ್ರಹದ ಕೆಳಭಾಗದಲ್ಲಿ ಒಂದು ಕೈಯನ್ನು ಭುಜದ ಸುತ್ತ ಇನ್ನೊಂದು ಕೈಯನ್ನು ಇಟ್ಟು ತಮಾಲ ಕೃಷ್ಣರು ಅದನ್ನು ಎತ್ತಿದ್ರು. ಅಷ್ಟೇನು ಭಾರವಿಲ್ಲ ಅಂತ ಹೇಳ್ತಾರೆ. ಪ್ರಭುಪಾದರು ಶ್ಯಾಮಸುಂದರ ಕೃಷ್ಣನ ವಿಗ್ರಹ ಎಷ್ಟು ಭಾರ ನೋಡು ಎಂದರು. ಒಬ್ಬ ಮನುಷ್ಯ ತೆಗೆದುಕೊಂಡು ಹೋಗಲಾರದಷ್ಟು ಭಾರವಾಗಿಯೇ ಇದ್ದವು ವಿಗ್ರಹಗಳು. ಆದ್ರೆ ಭಕ್ತರಿಗೆ ಪ್ರಭುಪಾದರ ಮನಸ್ಸಿನಲ್ಲಿ ಇದ್ದದ್ದು ಅರ್ಥವಾಯಿತು. ಶ್ಯಾಮಸುಂದರರು ಕೃಷ್ಣನ ವಿಗ್ರಹವನ್ನು ಮೇಜಿನಿಂದ ಕೆಲವು ಅಂಗುಳ ದೂರ ಹಿಡಿದುಕೊಂಡು ಪರವಾಗಿಲ್ಲ ಎಂದು, ಹೌದು ಅವು ಸರಿಯಾಗಿವೆ ಎಂದು ನನಗನಿಸ್ತದೆ, ನಿರ್ಣಾಯಕವಾಗಿಯೇ ಪ್ರಭುಪಾದರು ಅಲ್ಲಿ ಹೇಳ್ತಾರೆ. ನಾವು ಅದನ್ನು ತೆಗೆದುಕೊಂಡು ಹೋಗೋಣ, ನಮ್ಮ ವ್ಯಾನ್ ಇದೆ ಈಗೆಂದವರೇ ಇದ್ದಕ್ಕಿದ್ದಂತೆ ಪ್ರಭುಪಾದರು ಹೊರಡಲು ಅನುವಾದ. ಅವರು ಶಿಷ್ಯರು ರಾಧೆ ಮತ್ತು ಕೃಷ್ಣನ ವಿಗ್ರಹಗಳನ್ನು ತೆಗೆದುಕೊಂಡು ಎಚ್ಚರಿಕೆಯಿಂದ ಹೆಜ್ಜೆ ಹಾಕ್ತಿದ್ರು. ಪ್ರಭುಪಾದರು ದಯಾಳನಿಗೆ ಧನ್ಯವಾದವನ್ನು ಹೇಳ್ತಾರೆ. ಪ್ರಭುಪಾದರು ಹೀಗೆ ತಟ್ಟನೆ ಹೊರಟು ಬಿಡುವುದಕ್ಕೆ ಸಿದ್ಧನಾಗಿಲ್ಲದಿದ್ದ ದಯಾಳನ್ನು ಸ್ವಾಮೀಜಿ ದಯವಿಟ್ಟು ಕೇಳಿ, ನಾವೇ ಅದನ್ನು ಕಳಿಸಲು ಏರ್ಪಾಡು ಮಾಡ್ತೇನೆ, ನಮ್ಮ ಸಂಘವು ಅದನ್ನು ತರುತ್ತದೆ ಎಂದು ತಡೆದ. ಆದ್ರೆ ಆಗ್ಲೇ ಪ್ರಭುಪಾದರು ಬಾಗಿಲನ್ನು ದಾಟಿ ತಮ್ಮವರನ್ನು ವ್ಯಾನಿಗೆ ಕರೆದುಕೊಂಡು ಹೋಗ್ತಿದ್ವಿ. ದಯವಿಟ್ಟು ನಿಲ್ಲಿ, ದಯಾಳು ಮತ್ತೆ ಒತ್ತಾಯಿಸಿದ. ನಾವು ಮೊದಲು ಅದನ್ನು ಸರಿಪಡಿಸಬೇಕು, ಅನಂತರ ನೀವು ಅದನ್ನು ಒಯ್ಯಬಹುದು ಅಂತ ಹೇಳಿ. ಆಗ ನಮ್ಮಲ್ಲಿ ಒಬ್ಬ ತಜ್ಞನೇ ಇದ್ದಾನೆ ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ. ಅವನು ಇದನ್ನೆಲ್ಲವನ್ನು ಸರಿಪಡಿಸಬಲ್ಲ ಅಂತ ಹೇಳಿ ಪ್ರಭುಪಾದರು ದಯಾಳಿಗೆ ಭರವಸೆ ಹೇಳ್ತಾರೆ. ಶಿಷ್ಯರಿಗೆ ಮಾರ್ಗದರ್ಶನವನ್ನು ಅಲ್ಲಿ ಮಾಡ್ತಿದ್ರು. ಈಗ ಇಲ್ಲಿ ಅವನು ಇದೆಲ್ಲವನ್ನು ಸರಿಪಡಿಸಬಲ್ಲ ಅಂತ ಹೇಳಿದ. ಪ್ರಭುಪಾದರು ದಯಾಳರಿಗೆ ಅದನ್ನು ಭರವಸೆ ಹೇಳ್ತಾರೆ. ಶಿಷ್ಯರಿಗೆ ಮಾರ್ಗದರ್ಶನ ಮಾಡ್ತಿದ್ರು. ಅವರು ವಾಹನದ ಬಾಗಿಲನ್ನು ತೆರೆದ್ರು. ಶ್ಯಾಮಸುಂದರ ಮತ್ತೆ ತಮಾಲ ಕೃಷ್ಣ ಅವರು ನಿಧಾನವಾಗಿ ಒಳಗೆ ಹೋಗಿ ಎಚ್ಚರಿಕೆಯಿಂದ ಆ ರಾಧಾಕೃಷ್ಣರ ಆ ವಿಗ್ರಹಗಳನ್ನು
ವ್ಯಾನಿನೊಳಗೆ ಇಟ್ಟು ಶ್ಯಾಮಸುಂದರರು ಚಾಲಕನ ಆಸನದಲ್ಲಿ ಕುಳಿತು ಕಮಲಕೃಷ್ಣ ಮೊಳಕಾಲೂರಿ ವಿಗ್ರಹವನ್ನು ಭದ್ರವಾಗಿ ಹಿಡಿದುಕೊಂಡ. ಈಗ ಹೊರಡಿ ಅಂತ ಹೇಳಿದ್ರು ಪ್ರಭುಪಾದ. ರಸ್ತೆಯಂಚಿನಲ್ಲಿ ನಿಂತಿದ್ದ ದಯಾಳು ಮತ್ತು ಅವರ ಮನೆಯವರಂತ ಪ್ರಭುಪಾದರು ಕಿಟಕಿಯ ಬಳಿಯಿಂದ ಮುಗುಳ್ನಗೆ ಬೀರುತ್ತಿದ್ದಂತೆ ವಾಹನ ಅಲ್ಲಿಂದ ಹೊರಟೆ. ಕೆಲವು ಮನೆಗಳನ್ನು ದಾಟುತ್ತಲೇ ಪ್ರಭುಪಾದರು ಈಗ ಶ್ಯಾಮಸುಂದರರಿಗೆ ವ್ಯಾನ್ ಅನ್ನು ನಿಲ್ಲಿಸಲು ಹೇಳಿದರು. ತಮ್ಮ ಆಸನದಲ್ಲಿ ತಿರುಗಿ ಕುಳಿತು ಪ್ರಭುಪಾದರು ಭಗವಂತನ ಸ್ತೋತ್ರವನ್ನು ಹೇಳಲು ಆರಂಭಿಸಿದರು. ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಸ್ವಲ್ಪ ನೀಲಿಯ ಬಣ್ಣ, ಅದು ಬೆರೆತ ಬಿಳಿ ಬಣ್ಣದ ಕೃಷ್ಣ ವಿಗ್ರಹವನ್ನು ಅದರ ಪಕ್ಕದಲ್ಲಿದ್ದ ಸುಂದರವಾದ ರಾಧೆಯ ವಿಗ್ರಹವನ್ನು ಬಹುಕಾಲ ಅವರು ಕಣ್ತುಂಬ ನೋಡಿಕೊಂಡು ಕಣ್ತುಂಬಿಸಿಕೊಂಡು, ಕೃಷ್ಣ ಕರುಣಾಮಯ, ಈ ರೀತಿಯಲ್ಲಿ ಬಂದಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ಅನಂತರ ದೇವಸ್ಥಾನಕ್ಕೆ ನಿಧಾನವಾಗಿ ವಾಹನವನ್ನು ನಡೆಸುವಂತೆ ಅಲ್ಲಿ ಶ್ಯಾಮಸುಂದರರಿಗೆ ಹೇಳ್ತಾರೆ. ಶಿಷ್ಯರು ಈ ವಿಗ್ರಹಗಳನ್ನು 2ನೇ ಅಂತಸ್ತಿಗೆ ಕೊಂಡೊಯ್ಬೇಕು. ಈಗ ಪ್ರಭುಪಾದರು ಹೇಳ್ತಾರೆ, ಎಚ್ಚರಿಕೆಯಿಂದ ಮೇಲ್ವಿಚಾರಣೆಯನ್ನು ನೋಡಿಕೊಳ್ತಾರೆ. ಪ್ರಭುಪಾದರು ಇಷ್ಟೊಂದು ಲವಲವಿಕೆಯಿಂದ ಸಂಭ್ರಮದಿಂದ ರಾಧಾ ಮತ್ತು ಕೃಷ್ಣರನ್ನು ದೇವಾಲಯಕ್ಕೆ ಕರೆತಂದದನ್ನು ನೋಡಿ ಭಕ್ತರು ಅಪ್ರತಿಭರಾದರು, ಸಂತೋಷ ಕೂಡ ಗೊಂಡ್ರು. ತಮ್ಮ ಕೊಠಡಿಯಲ್ಲೇ ಪರದೆ ಹಾಕಿ ಬೇರ್ಪಡಿಸಿದ ಭಾಗದಲ್ಲಿ ವಿಗ್ರಹವನ್ನು ಕಿರಿಸಿದ್ರು. ಅನಂತರ ಮೇಜಿನ ಬಳಿ ಬಂದು ಕೊಡ್ತಾರೆ. ಪ್ರಭುಪಾದರು ಮುಗುಳ್ನಗ್ತಾ ಇದ್ರು. ಕೃಷ್ಣ ದೊಡ್ಡದೊಂದು ಉಪಾಯವನ್ನೇ ಮಾಡಿದ್ದ ಎಂದ್ರು. ಏನಂತ ಹೇಳಿದ್ರೆ, ಮಹಾಭಾರತದಲ್ಲಿ ಸಹ ಕೃಷ್ಣನು ಉಪಾಯಗಳನ್ನು ಹೂಡಿದ ಘಟನೆಗಳಿದೆ. ಅಂತಹ ಒಂದು ಉಪಾಯ, ಬೆಳಿಗ್ಗೆ ತಾನು ಮೊದಲು ಕಂಡ ಆ ದಳಪತಿಯ ಪಕ್ಷದಲ್ಲಿ ಇರುತ್ತೇನೆ ಎಂದರು. 2 ವಿರುದ್ಧ ದಳಗಳ ನಾಯಕರು ಅಂದ್ರೆ ಅರ್ಜುನ ಮತ್ತೆ ದುರ್ಯೋಧನ. ಆ ಇಬ್ಬರು ಕೃಷ್ಣನು ಇನ್ನೂ ನಿದ್ರೆ ಮಾಡುತ್ತಿದ್ದಾಗೆ ಬೆಳಿಗ್ಗೆ ಬಹುಬೇಗನೆ ಎದ್ದು ಅವರ ಬಿಡಾರಕ್ಕೆ ಬರ್ತಾರೆ. ಒಬ್ಬರು ಕೃಷ್ಣನ ತಲೆಯ ಬಳಿ, ಮತ್ತೊಬ್ಬರು ಅವನ ಪಾದಗಳ ಬಳಿ ಕಾಯುವುದಾಗಿ ಕಾಯುತ್ತಾ ಇದ್ರು. ಕೃಷ್ಣನಿಗೆ ಎಚ್ಚರವಾಗುವಾಗ ತಾವು ಕಾಯುವುದಾಗಿಯೂ ಎಚ್ಚರವಾಗುವವರೆಗೆ ನಾವು ಕಾಯ್ತೇವೆ ಅಂತೇಳಿ ಅಲ್ಲಿ ಅವರು ಕೂತ್ಕೊಂಡಿದ್ರು. ದುರ್ಯೋಧನ ಕೃಷ್ಣನ ತಲೆಯ ಭಾಗದಲ್ಲಿ ಕುಳಿತರೆ ಅರ್ಜುನ ಅವನ ಕಾಲಿನ ಹತ್ರ ಪಾದದ ಬಳಿ ಅವನು ನಿಂತಿದ್ದಾನೆ. ಕೃಷ್ಣ ಕಣ್ಣು ಬಿಡುವಾಗ ಅರ್ಜುನ ಎದುರು ಕಾಡ್ತಾನೆ. ಅದೊಂದು ಕೃಷ್ಣನೇ ಆಡಿದ ಒಂದು ದೊಡ್ಡ ಉಪಾಯ ಅಂತೇಳಿ ಪ್ರಭುಪಾದರು ಹೇಳ್ತಾರೆ. ಹಾಗೆ ಇದು ಒಂದು ಕೂಡ ದೊಡ್ಡ ಉಪಾಯ. ಕೃಷ್ಣನಿಗೆ ಬುದ್ಧಿ ಕಲಿಸ್ಬೇಕು ಎಂದು ಯಶೋದೆ ಪ್ರಯತ್ನಿಸಿದಾಗ ಅವನು ಎಂತಹ ಉಪಾಯ ಮಾಡಿದ ಎನ್ನುವುದನ್ನು ಇಲ್ಲಿ ವಿವರಿಸ್ತಾರೆ. ಅವನು ಓಡಿ ಹೋಗಿ ಬಿಟ್ಟು, ಆಮೇಲೆ ಅವಳು ಅವನ ಹಿಂದೆ ಹೋಗಿ ಹಿಡಿದು ಅವನನ್ನು ಹಗ್ಗದಿಂದ ಕಟ್ಟಿ ಹಾಕಲು ಪ್ರಯತ್ನಿಸಿದಳು. ಈ ಪ್ರಭುಪಾದರು ಇದನ್ನು ಹೇಳ್ತಾರೆ. ಇದೇ ಈಗ ದಾಮೋದರ ಮಾಸದಲ್ಲಿ ಆಗುವಂತ ಪೂಜೆ. ಆದ್ರೆ ಆಕೆ ಪ್ರತಿ ಬಾರಿ ಎಷ್ಟು ಹಗ್ಗ ತಂದ್ರು ಕೂಡ ಅದು ಸಾಲದೇ ಇರ್ತಿತ್ತು. ಕೃಷ್ಣ ಎಂತಹ ಉಪಾಯವನ್ನು ಮಾಡ್ತಾನೆ, ಇದೊಂದು ಅಂತಹ ಉಪಾಯ, ಇದು ಕೂಡ ಅಂಥದೇ ಒಂದು ಉಪಾಯ. ಈ ವಿಗ್ರಹಗಳು ತಮ್ಮ ಹಿಂದೂ ಕೇಂದ್ರಕ್ಕೆ ಆಗುತ್ತವೆ ಎಂದು ಆ ಜನ ಅಷ್ಟೊಂದು ಪ್ರಯತ್ನ ಪಟ್ರು. ಆದ್ರೆ ಯಾವಾಗಲೂ ಕೃಷ್ಣನಿಗೆ ಇಲ್ಲಿಗೆ ಬರಬೇಕೆಂಬ ಸಂಕಲ್ಪ ಇತ್ತು. ಆದ್ರಿಂದ ಈ ದೇವತಾ ವಿಗ್ರಹದ ಕೈ ಮೇಲಿನ ಅದು ಸಣ್ಣ ದುಡ್ಡು ಬಿದ್ದು ಹೋದದ್ದು ಅಂತ, ಇದು ಕೃಷ್ಣನನ್ನೇ ಉಪಾಯ. ನಾವು ಈಗ ಕೃಷ್ಣನನ್ನು ಹಿಡಿದು ತಂದೆವು. ಇಬ್ಬರನ್ನು ತಂದ್ರು. ಮುಕುಂದ, ಪ್ರಭುಪಾದ್ರೆ ನೀವು ಕೃಷ್ಣನನ್ನು ಅಪಹರಿಸಿಕೊಂಡು ಬಂದು ಬಿಟ್ರಲ್ಲ ಅಂತ ಹೇಳ್ತಾರೆ. ಹೌದು ಅಂತ ಹೇಳ್ತಾರೆ. ನಾನು ಒಂದು ಬ್ಯಾಂಕಿನಲ್ಲಿ ಇದ್ದೆ, ಮ್ಯಾನೇಜರ್ ಏನೋ ಹಂಚಿಕೆ ಹೂಡಿದ್ರು, ನಾನು ಅದನ್ನು ವಿಫಲ ಮಾಡಿದೆ. ಆತ ಮಿಸ್ಟರ್ ಡೇ ನೀವು ರಾಜಕಾರಣಿ ಆಗಬೇಕಿತ್ತು ಎಂದ್ರು ಅಂತ ಪ್ರಭುಪಾದರು ನಗ್ತಾರೆ. ಅನಂತರ ಗಂಭೀರವಾಗಿ ಶಿಷ್ಯರಿಗೆ ಆ ಪ್ರಸಂಗದ ವಿಷಯ ಮಾತನಾಡಬೇಡಿ ಎಂದು ಹೇಳಿದರು. ಅನೇಕರು ಆ ಸ್ವಲ್ಪ ಒಡೆದ ವಿಗ್ರಹವನ್ನು ತಾವೇ ಪ್ರತಿಷ್ಠೆ ಮಾಡುವುದೇ ಎಂದು ಅನುಮಾನ ಬರ್ತದೆ, ಅವರಿಗೆ ಅರ್ಥ ಆಗುದಿಲ್ಲ ಎಂದರು. ಆದ್ರೆ ಭಕ್ತರ ಗುಟ್ಟನ್ನು ಕಾಪಾಡುವ ಭರವಸೆ ನೀಡಿದರು. ಪ್ರಭುಪಾದರ ಕೃಷ್ಣ ಪ್ರೇಮ ಇಂದು ಸಂಪ್ರದಾಯಗಳನ್ನು ಮೀರಬಲ್ಲದು. ರಾಧಾ ಕೃಷ್ಣರು ಪ್ರಭುಪಾದರ ಅಪೇಕ್ಷೆಯಂತೆ ಲಂಡನ್ನಿಗೆ ಬಂದರು ಎನ್ನುವ ವಿಷಯದಲ್ಲಿ ಅವರಿಗೆ ಅನುಮಾನವೇ ಇರಲಿಲ್ಲ. ಯಮುನಾ ಇಂತಹ ವಿಗ್ರಹಗಳಿಗೆ ಉಡುಪು ತೊಡಿಸುವುದು ಹೇಗೆ, ಆಗಲೇ ಉಡುಪು ತೊಟ್ಟಿದ್ದಾರೆ ಎಂದರು.
ಪ್ರಭುಪಾದ್ರು ಒಂದಿಷ್ಟು ಬಟ್ಟೆ ತಂದು ಕೊಡಿ ಎಂದರು. ಎಂತ ಬಟ್ಟೆ ಪ್ರಭುಪಾದ್ರೆ? ನೋಡಲು ಹೇಗಿರ್ಬೇಕು, ಚಿತ್ರದಲ್ಲಿ ಕಾಣುವಂತೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಇಷ್ಟೆಲ್ಲ ಬೇರೆ ಬೇರೆ ಚಿತ್ರಗಳಿವೆ ಅಲ್ಲ ಅಂತ ಅವಳು ಯಮುನಾ ಹೇಳ್ತಾಳೆ. ಆಗ ಕೆಲವು ಚಿತ್ರಗಳಲ್ಲಿ ಲಂಗ ಹಾಕಿಕೊಂಡಿರ್ತಾರೆ, ಇನ್ನು ಕೆಲವುದ್ರಲ್ಲಿ ದೋತ್ರ ಹುಟ್ಟಿರುತ್ತಾನೆ, ಇನ್ನು ಕೆಲವುದ್ರಲ್ಲಿ ತಲೆ ಮೇಲೆ ದೊಡ್ಡ ಕಿರೀಟ ಇರ್ತದೆ. ಆಗ ಕೇಸರಿ ಉಡುಪಿನಲ್ಲಿ ಕೃಷ್ಣ ಬಹು ಮುದ್ದಾಗಿ ಕಾಣ್ತಾನೆ ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ. ಹಳದಿ ಮತ್ತು ಕೇಸರಿ ಬಣ್ಣದ ರೇಷ್ಮೆ ಬಟ್ಟೆ ತನ್ನಿ ಅಂತ ಹೇಳ್ತಾರೆ. ಬೆಳ್ಳಿ ಮತ್ತು ಬಂಗಾರದ ಜರಿತಾರಿಯ ಅಂಚಿನ 6 ಸಿಲ್ಕ್ ಸೀರೆಗಳನ್ನು ತಂದು ಕೊಟ್ರು. ಯಮುನಾ ಪ್ರಭುಪಾದರು ಯಮುನಾ ಇದನ್ನೆಲ್ಲ ತಂದು ಕೊಟ್ಟಿದ್ದಾಳೆ. ಈಗ ಪ್ರಭುಪಾದರು ತಮಗೆ ಇಷ್ಟವಾದ ವಿನ್ಯಾಸವನ್ನು ಯಾವ ರೀತಿ ಮಾಡ್ಬೇಕು ಅಂತೇಳಿ ಎಲ್ಲ ಹೇಳ್ತಾರೆ. ಕಿರೀಟಗಳನ್ನು ಹೇಗೆ ಕೂಡಿಸ್ಬೇಕು ಅಂತೇಳಿ ಯಮುನಾಗೆ ಎಲ್ಲ ಹೇಳ್ತಾರೆ. ವಿಗ್ರಹಗಳ ಪ್ರತಿಷ್ಠಾಪನೆಗೆ ಕೆಲವು ದಿನಗಳು ಮಾತ್ರ ಉಳಿದಿದೆ. ಯಮುನಾ ಬಿಡುವಿಲ್ಲದೆ ಆ ಹೊಲಿಗೆ ಯಂತ್ರದಲ್ಲಿ ಮುಂದೆ ಕುಳಿತು ಅವಳು ಕೆಲಸ ಮಾಡ್ತಾಳೆ. ಪ್ರಭುಪಾದರು ಅವರ ಕೆಲಸದ ಬಗ್ಗೆ ಹೇಗೆ ನಡೀತದೆ ಎಂದು ದಿನವೂ ಅಲ್ಲಿಗೆ ಆಗಾಗ ಹೋಗಿ ಬಂದು ನೋಡ್ತಾ ಇದ್ರು. ಶ್ಯಾಮಸುಂದರರು ಪ್ರಭು ಜಗನ್ನಾಥನ ಆ ಪೂಜಾ ಸ್ಥಳ ಮತ್ತು ರಾಧಾಕೃಷ್ಣರ ಸಿಂಹಾಸನದ ಮೇಲಿನ ಚಪ್ಪರವನ್ನು ಬಿಟ್ಟು ಪೂಜಾ ಸ್ಥಳವನ್ನೆಲ್ಲ ನಿರ್ಮಿಸಿದರು. ಮೇಲ್ಚಪ್ಪರ ಮತ್ತು ಜಗನ್ನಾಥನ ಪೂಜಾ ಸ್ಥಳಕ್ಕೆ 6 ಅಡಿಗಿಂತ ಹೆಚ್ಚಿನ ಎತ್ತರದ 4 ಭಾರವಾದ ಕಂಬದ ಆಧಾರವಿರಬೇಕಾಗಿತ್ತು. ಅಂದ್ರೆ ಈ ಪೂಜಾ ಸ್ಥಳವನ್ನೆಲ್ಲ ನಿರ್ಮಿಸಿದ್ರು. ಆ ಮೇಲ್ಚಪ್ಪರದಲ್ಲಿ ಜಗನ್ನಾಥನ ಆ ಪೂಜಾ ಸ್ಥಳಕ್ಕೆ 6 ಅಡಿಗಿಂತ ಹೆಚ್ಚಿನ ಎತ್ತರದ 4 ಭಾರವಾದ ಕಂಬಗಳ ಆಧಾರ ಬೇಕಿತ್ತು. ಹಿಂದಿನ ಭಾಗದಲ್ಲಿದ್ದ 2 ಕಂಬಗಳ ಆಧಾರದಿಂದ ಅಮೃತ ಶಿಲೆಯ ಒಂದು ಫಲಕದ ಮೇಲೆ ಜಗನ್ನಾಥನ ವಿಗ್ರಹ ನಿಲ್ಲಬೇಕಾಗಿತ್ತು. ಈಗ ಮುಂದಿನ 2 ಕಂಬಗಳು ರಾಧೆ ಮತ್ತು ಕೃಷ್ಣರ ಮಖಮಲ್ಲಿನ ಮೇಲ್ಚಪ್ಪರಕ್ಕೆ ಆಧಾರವಾಗಿದ್ದವು. ಕಂಬಗಳು ದೊಡ್ಡದಾಗಿದ್ದವು, ಭಾರವಾಗಿದ್ದವು. ಶ್ಯಾಮಸುಂದರರು ಅವನು ಆನೆಕಾಲಿನ ಕಂಬಗಳು ಅಂತ ಹೇಳಿ ಕರಿತಿದ್ರು. ಕಂಬಗಳನ್ನು ಭದ್ರವಾಗಿ ನಿಲ್ಲಿಸಲು ಶ್ಯಾಮಸುಂದರರಿಗೆ ಅವಕಾಶವಾಗದಿದ್ರು ಕೂಡ ಅವರು ಪೂಜಾ ಸ್ಥಳದಲ್ಲಿ ತಮ್ಮ ಸ್ಥಳಗಳಲ್ಲಿ ನಿಂತಿದ್ದವು. ಪ್ರತಿಷ್ಠಾಪನೆಯ ಹಿಂದಿನ ದಿನ ಮಹಡಿಯ ಮೇಲೆ ಶ್ಯಾಮಸುಂದರರು ಆಯಾಸವನ್ನು ತಡೆಯಲಾರದೆ ಅಲ್ಲೇ ಕುಸಿದು ಬಿಟ್ರು. ದೇವಾಲಯದ ಪ್ರಾರಂಭದ ದಿನ ಜಾಹೀರಾತುಗಳಿಂದ ಮತ್ತು ಪ್ರಚಾರಗಳಿಂದ ಪ್ರಭಾವಿತರಾಗಿ ಅತಿಥಿಗಳು ಅದರಲ್ಲಿಯೂ ಭಾರತೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೆಲೆಸ್ತಾರೆ. ಆಪಲ್ ರಿಕಾರ್ಡ್ಸ್ ಸಂಸ್ಥೆ ಒಬ್ಬ ಹೂವಾಡಿಗನನ್ನು ಕಳಿಸಿಕೊಡ್ತಾರೆ. ಅಲ್ಲಿ ಒಂದು ಸಂಸ್ಥೆ ಒಂದು ಹೂವಾಡಿಗನನ್ನು ಕೂಡ ಕಳಿಸಿಕೊಟ್ಟಿದ್ರು. ಆಮೇಲೆ ಕೊಠಡಿಯನ್ನು ಹೂಗಳಿಂದ ಅಲಂಕರಿಸಿ ಆಯ್ತು. ಸಮಾರಂಭವನ್ನು ಆ ದೃಶ್ಯ ಮಾಧ್ಯಮಕ್ಕೆ ಟೇಪ್ನಲ್ಲಿ ದಾಖಲಿಸಲಿಕ್ಕೆ BBC ದೂರದರ್ಶನ ಸಿಬ್ಬಂದಿ ಅಲ್ಲಿಯೇ ಇತ್ತು. ಭಕ್ತರಲ್ಲಿ ಬಹುಮಂದಿ ಕೀರ್ತನೆಯಲ್ಲೇ ತೊಡಗಿರ್ತಾರೆ. ದೇವಾಲಯದ ಇನ್ನೊಂದು ಕೊನೆಯಲ್ಲಿ ಪ್ರಭುಪಾದರು ರಾಧೆ ಮತ್ತು ಕೃಷ್ಣರಿಗೆ ಮಂಗಳ ಸ್ನಾನವನ್ನು ಮಾಡಿಸ್ತಾರೆ. ಯೋಜನೆಯ ಪ್ರಕಾರ ಮಂಗಳ ಸ್ನಾನದ ಆನಂತರ ವಿಗ್ರಹಗಳನ್ನು ಪೂಜಾ ಸ್ಥಳದಲ್ಲಿ ಇರಿಸಬೇಕಾಗಿತ್ತು. ಯಮುನಾ ಅವನ್ನು ಸಿಂಗರಿಸಬೇಕಾಗಿತ್ತು. ಅವರನ್ನು ಸಿಂಗರಿಸಿ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ನಂತರ ಅತಿಥಿಗಳೆಲ್ಲ ಶ್ರೀ ರಾಧೆ ಕೃಷ್ಣರ ದರ್ಶನ ಪಡೆಯುವಂತೆ ಪರದೆಗಳನ್ನು ತೆರೆಯಲು ಏರ್ಪಾಡು ಮಾಡಿ ಅನಂತರ ಪ್ರಭುಪಾದರು ಉಪನ್ಯಾಸ, ಅನಂತರ ಎಲ್ಲರಿಗೂ ಹಬ್ಬದ ಊಟ. ಶ್ಯಾಮಸುಂದರರು ಎಚ್ಚರ ವಹಿಸದೆ ಹೋದದ್ದರಿಂದ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಅನಾಹುತವಾಗುವುದರಲ್ಲಿ ಇತ್ತು. ಅಂದ್ರೆ ಈ ಹಬ್ಬದೂಟ ಶ್ಯಾಮಸುಂದರರು ಎಚ್ಚರ ವಹಿಸದೆ ಹೋದದ್ದರಿಂದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅನಾಹುತ ಆಗುವುದರಲ್ಲಿ ಇತ್ತು. ಪ್ರಭುಪಾದರು ವಿಗ್ರಹಗಳ ಮಂಗಳ ಸ್ನಾನವನ್ನು ಮುಗಿಸಿದ್ರು. ಅವನು ಅಮೃತ ಶಿಲೆಯ ಪೂಜಾ ಸ್ಥಾನದಲ್ಲಿ ಇರಿಸಿದ್ರು. ಇದ್ದಕ್ಕಿದ್ದಂತೆ ಆನೆ ಕಾಲಿನ ಕಂಬಗಳು ಅಲ್ಲಾಡಲಾರಂಭಿಸಿದವು. ವಿಗ್ರಹಗಳ ಮೇಲಿನ ಚಪ್ಪರ ಕುಸಿಯಲಾರಂಭಿಸಿತು. ಅಪಾಯವನ್ನು ಕಂಡು ಪ್ರಭುಪಾದರು ಕ್ಷಣಾರ್ಧದಲ್ಲೇ ಪೂಜಾ ಸ್ಥಳಕ್ಕೆ ಹಾರಿ ಭಾರವಾದ ಕಂಬಗಳನ್ನು ಹಿಡಿದು ಬಿಟ್ರು. ಅಸಾಧಾರಣ ಶಕ್ತಿಯನ್ನು ಬಳಸಿ ಮುಂದಿನ 2 ಕಂಬಗಳನ್ನು ಅವುಗಳ ಸ್ಥಾನದಲ್ಲಿ ಅವರು ನಿಲ್ಲಿಸಿದ್ರು. ಇದನ್ನು ಇಲ್ಲಿಂದ ಹೊರಗೆ ತೆಗೆದುಕೊಂಡು ಹೋಗಿ ಅಂತ ಕೂಗಿ ಹೇಳ್ತಾರೆ. ವಿಗ್ರಹಗಳಿಗೆ ಪ್ರಭುಪಾದರ ತೋಳುಗಳ ರಕ್ಷಣೆ ಇದ್ದಂತೆ ಇತರರು ಮೇಲ್ಚಪ್ಪರವನ್ನು ತೆಗೆದರು. ಅನಂತರ ಒಂದೊಂದು ಬಾರಿ ಇಬ್ಬರು ಶ್ರಮಿಸಿ ಪ್ರತಿಯೊಂದು ಕಂಬವನ್ನು ಬೇರೆಡೆಗೆ ಕೊಂಡೋಗ್ತಾರೆ. ದೇವತಾ ವಿಗ್ರಹಗಳಿಗೆ ಏನೂ ಹಾನಿ ಆಗುವುದಿಲ್ಲ. ರಾಧಾಕೃಷ್ಣನ ವಿಗ್ರಹಗಳನ್ನು ರಕ್ಷಿಸುವ ಕಾರ್ಯದಲ್ಲಿ ಪ್ರಭುಪಾದರು ತೆರೆಯ ಹಿಂದೆ ತೊಡಗಿದ್ರು. ಆ ತೆರೆಯ ಮುಂದೆ ಅತಿಥಿಗಳು ವರದಿಗಾರರು ದೇವತಾ ವಿಗ್ರಹಗಳ ಅನಾವರಣಕ್ಕಾಗಿ
ಅವರಲ್ಲಿ ಕಾಯ್ತಿದ್ರು. ಆಘಾತದ ಅರಿವೇ ಇಲ್ಲದ ಅವರು ಮೇಲ್ಚಪ್ಪರದ ಕಂಬಗಳನ್ನು ಹೊತ್ತುಕೊಂಡು ಕೆಲವರು ತೆರೆ ಹಿಂದಿನಿಂದ ಹೊರಬರುವುದನ್ನಷ್ಟೇ ನೋಡ್ತಾರೆ. ಅವರಿಗೆ ಅಂದ್ರೆ ಏನಾಗಿದೆ ಅಂತ ಗೊತ್ತಿಲ್ಲ. ಆದ್ರೆ ಅವರು ಹಿಂದಿನಿಂದ ಕೆಲವು ಈ ಕಂಬಗಳನ್ನು ಹೊತ್ಕೊಂಡು ಬರುವುದನ್ನೆಲ್ಲ ನೋಡ್ತಾರೆ. ಅದು ಧಾರ್ಮಿಕ ಮೆರವಣಿಗೆಯ ಒಂದು ಭಾಗ ಅಂತ ಹೇಳಿ ಅವರು ಭಾವಿಸ್ತಾರೆ. BBC ಕ್ಯಾಮೆರಾಗಳ ಸಿಬ್ಬಂದಿಯವರು ಮೇಲ್ಚಪ್ಪರವನ್ನು ಕಂಬಗಳನ್ನು ಹೊರಕ್ಕೆ ತರುತ್ತಿರುವುದಕ್ಕೆ ಫಿಲ್ಮ್ ಮಾಡಿಕೊಳ್ಳಲು ಈಗ ಪ್ರಾರಂಭಿಸ್ತಾರೆ. ಪ್ರಭುಪಾದರ ಜೊತೆಗೆ ತೆರೆಯ ಹಿಂದಿದ್ದ ಕೆಲವೇ ಭಕ್ತರಿಗೆ ಆಶ್ಚರ್ಯ ಕ್ಷಮಾ ಪ್ರಾರ್ಥನೆಗಳಾಗ್ಲಿ ಮೆಚ್ಚುಗೆಗಾಗ್ಲಿ ಸಮಯ ಇರಲಿಲ್ಲ. ಪ್ರಭುಪಾದರು ಆಕೆಯನ್ನು ಅವಸರಪಡಿಸುತ್ತಿದ್ದಂತೆ ಯಮುನಾ ವಿಗ್ರಹಗಳನ್ನು ಶೃಂಗಾರ ಮಾಡ್ತಾಳೆ. ಎಲ್ಲ ಸಿದ್ಧವಾದಾಗ ಪ್ರಭುಪಾದರು ಪ್ರಧಾನ ತೆರೆಯನ್ನು ಎಳೆದ್ರು. ದೇವಸ್ಥಾನದ ತುಂಬಾ ನೆರೆದಿದ್ದ ಅತಿಥಿಗಳಿಗೆ ಪ್ರಭು ಕೃಷ್ಣ ಮತ್ತು ರಾಧಾರಾಣಿಯರ ಮನೋಹರ ರೂಪಗಳು ಎಲ್ಲ ಕಾಣ್ತವೆ. ಭಕ್ತರೊಬ್ಬರು ಆರತಿಯನ್ನು ಬೆಳಗುತ್ತಾರೆ. ಕೇಸರಿ ಬಣ್ಣದ ಜಾಗರನ್ನು ಹರ್ನೇಷನ್ ಹೂವಿನ ಮಾಲೆಯನ್ನು ಧರಿಸಿದ ಪ್ರಭುಪಾದರು ಒಂದು ಪಕ್ಕದಲ್ಲಿ ನಿಂತು ರಾಧೆ ಮತ್ತು ಕೃಷ್ಣರ ಆರಾಧಕರಾಗಿ ರಕ್ಷಕರಾಗಿ ಭಕ್ತಿಯಿಂದ ಅಲ್ಲಿ ನೋಡ್ತಿದ್ರು. ಹಲವು ತಿಂಗಳ ಶ್ರಮದ ಮುಕ್ತಾಯ ಇದು. ವಾಸ್ತವವಾಗಿ ಈ ಶುಭ ಮುಹೂರ್ತಕ್ಕಾಗಿ ಹಲವು ವರ್ಷಗಳು ಸಿದ್ಧತೆಯಲ್ಲಿ ನಡೆಯಿತು. 100 ವರ್ಷಗಳ ಹಿಂದೆ ಭಕ್ತಿ ವಿನೋದ ಠಾಕೂರರು ಅಲ್ಲಿ ಇಂಗ್ಲೆಂಡಿಗೆ ಕೃಷ್ಣ ಪ್ರಜ್ಞೆಗೆ ಆಗಮಿಸುವ ದಿನದ ಕನಸು ಆಗ ಕಂಡಿತು. ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಇದನ್ನು ಇಚ್ಛಿಸಿದ್ರು. ಶಾಸ್ತ್ರಸಮ್ಮತವಾಗಿ ಪ್ರಾರಂಭವಾದ ಈ ರಾಧಾಕೃಷ್ಣರ ದೇವಾಲಯವೊಂದು ಈಗ ಲಂಡನ್ ನಲ್ಲಿ ಕೃಷ್ಣ ಪ್ರಜ್ಞೆಯ ಪ್ರಚಾರವನ್ನು ಈಗ ಕೈಗೊಂಡಿದ್ದರಿಂದ ಅಲ್ಲಿ ಗೌಡಿಯ ವೈಷ್ಣವ ಪಂಥಕ್ಕೆ ಇದೊಂದು ಮಹಾದಿನ ಆಗಿತ್ತು. ಇಂದಿನ ಆಚಾರ್ಯರುಗಳು ಬಹು ಹಿಂದೆ ನೀಡಿದ ಆದೇಶವನ್ನು ಪರಿಪಾಲಿಸಿದಂತೆ ಆಯಿತು. ಪ್ರಭುಪಾದರು ಭಾರತದಲ್ಲಿನ ತಮ್ಮ ದೇವ ಸಹೋದರರಲ್ಲಿ ಅನೇಕ ಆಹ್ವಾನ ಪತ್ರಗಳನ್ನು ಕಳಿಸಿದ್ರು. ಅವರು ಯಾರು ಬರಲು ಸಾಧ್ಯವಾಗಲಿಲ್ಲ. ಆದ್ರೆ ಶೀಲಭಕ್ತಿ ಸಿದ್ಧಾಂತ ಸರಸ್ವತಿಯವರ ಕನಸು ನನಸಾದದಕ್ಕೆ ಅವರೆಲ್ಲರಿಗೂ ಕೂಡ ಸಂತಸವಾಗಿದ್ದಿರಬೇಕು. ಪ್ರಭುಪಾದರಿಗೆ 73 ವರ್ಷ ವಯಸ್ಸಾಯಿತು. ಈಗ 3 ವರ್ಷಗಳಲ್ಲಿ 21 ದೇವಾಲಯಗಳನ್ನು ಅವರು ತೆರೆದಿದ್ರು. ಇವುಗಳ ನಿರ್ವಹಣೆಯ ಹೊಣೆಯನ್ನು ತಮ್ಮಿಂದ ತಪ್ಪಿಸಿ ತಾವು ಕೃಷ್ಣ ಪ್ರಜ್ಞೆಯ ಸಾಹಿತ್ಯವನ್ನು ನೀಡುವ ಕೆಲಸಕ್ಕೆ ಸಂಪೂರ್ಣವಾಗಿ ಗಮನ ಕೊಡಲು ಸಾಧ್ಯ ಮಾಡಿಕೊಡಲು ಇಸ್ಕಾನಿಗೆ ಒಂದು ಆಡಳಿತ ಮಂಡಳಿಯನ್ನು ರಚಿಸಲು ಪ್ರಯತ್ನ ಪಡಬೇಕು ಎಂದು ತಮ್ಮ ಕೆಲವು ಶಿಷ್ಯರಿಗೆ ಪ್ರಭುಪಾದರಿಗ ಸ್ವಲ್ಪ ಕಾಲದ ಹಿಂದೆ ಕೂಡ ಹೇಳಿದ್ರು. ಎಲ್ಲರ ಪ್ರಯೋಜನಕ್ಕಾಗಿ ಈ ಸಾಹಿತ್ಯವನ್ನು ಜಗತ್ತಿನ ಎಲ್ಲೆಡೆ ಎಲ್ಲಾ ಮನೆಗಳಲ್ಲಿ, ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಪರಿಚಯ ಮಾಡಿ ಕೊಡಬಹುದಾಗಿತ್ತು. ಇಂತಹ ಸಾಹಿತ್ಯದ ಮೂಲಕವೇ ಚಿರಂತನವಾಗಿ ತಾವು ಉಳಿಯುವುದು. ತಮಗೆ ಈ ಜಗತ್ತಿನಲ್ಲಿ ಇನ್ನೆಷ್ಟು ಕಾಲ ಉಳಿದಿದೆ ಎಂದು ತನಗೆ ತಿಳಿಯದು. ಆದರೆ ಈ ಜನ್ಮಾಂತರಗಳಲ್ಲಿಯೂ ತಮ್ಮ ಗುರು ಮಹಾರಾಜರ ಸೇವೆ ಮಾಡಿ ಅವರಿಗೆ ಸಂತೋಷ ಪಡಿಸಲು ಶ್ರಮಿಸುವುದು ತಮ್ಮ ಹಂಬಲ ಅಂತ ಹೇಳಿ ಅವರು ಹೇಳ್ತಾರೆ. ಕೆಲಸ ಕಾರ್ಯಗಳಿಂದ ದೂರವಾಗಿ ಪುಸ್ತಕಗಳನ್ನು ಬರೆಯುವುದರಲ್ಲಿ ಮುಳುಗಬೇಕು ಎಂದು ಪ್ರಭುಪಾದರ ಹಂಬಲವಾದ್ರೂ ಕೂಡ ಅವರ ಹಂಬಲ ಆಗಿತ್ತು. ಈಗ ಹೊಸ ದೇವಾಲಯವೊಂದರಲ್ಲಿ ದೇವತಾ ವಿಗ್ರಹಗಳನ್ನು ಅವರು ಪ್ರತಿಷ್ಠಾಪಿಸುತ್ತಿದ್ರು. ಅವನ್ನು ತಮ್ಮ ಶಿಷ್ಯರ ಎಚ್ಚರಿಕೆ ಹಿಡಿತನದಿಂದ ಅವರು ರಕ್ಷಿಸಿದ್ರು. ಅವರು ಅಲ್ಲಿಯೇ ಇರದೆ ಹೋಗಿದ್ರೆ ಉತ್ಸಾಹ ಏನಾಗ್ತಿತ್ತು, ಅನಾಹುತ ಆಗ್ತಿತ್ತು. ಎಷ್ಟೊಂದು ಮಂದಿ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವ ಶಿಷ್ಯರಿದ್ರು. ಅವರಿಗೆ ಇನ್ನೂ ಪ್ರಭುಪಾದರ ವೈಯಕ್ತಿಕ ಮಾರ್ಗದರ್ಶನ ಅಗತ್ಯ ಇತ್ತು. ಇಸ್ಕಾನ್ ಇದೀಗ ಬೆಳೆಯಲು ಪ್ರಾರಂಭಿಸಿತು. ಅವರ ಬಯಕೆ 21 ದೇವಾಲಯಗಳನ್ನು ತೆರೆಯುವುದಲ್ಲ, ಕಡೆಯ ಪಕ್ಷ 108 ದೇವಾಲಯಗಳನ್ನು ತೆರೆಯುವುದು. ಅವರ ಪ್ರಪಂಚ ಪರ್ಯಟನ ಮತ್ತು ಪುಸ್ತಕ ಮುದ್ರಣ ಇದೀಗ ಪ್ರಾರಂಭವಾಗುತ್ತಿದ್ದವು. ಇದೀಗಲೇ ಅದು ಸ್ಟಾರ್ಟ್ ಆಯ್ತು. 27 ದೇವಸ್ಥಾನಗಳ ನಂತರ ಬೇರೆಲ್ಲ ಬೆಳೆದಂತೆ ಶಿಷ್ಯರ ಸಂಖ್ಯೆ ಕೂಡ ಅಲ್ಲಿ ಬೆಳೆಯಿತು. ನಂತರ ಚಳವಳಿ ಪ್ರತಿಷ್ಠೆಯು ಕೂಡ ಹೆಚ್ಚುತ್ತದೆ. ಅದರೊಂದಿಗೆ ಅವ್ರ ನಾಸ್ತಿಕ ವಿರೋಧ ಕೂಡ ಹೆಚ್ಚುತ್ತದೆ. ಕೃಷ್ಣ ಪ್ರಜ್ಞೆ ಬೆಳೆಯುತ್ತಿತ್ತು. ಅದರ ಮುಂಚೂಣಿಯಲ್ಲಿ ಅವರು ಪ್ರಭುಪಾದರು ಇದ್ರು. ಅವರೆಂದರು ಸುತ್ತ ಪ್ರಭಾಯಮಯವಾಗಿರುವುದನ್ನೇ ಕಾಣುತ್ತಿದ್ದೇನೆ. ಅದು ಕೃಷ್ಣನ ಮಹಿಮೆ. ತನ್ನನ್ನು ತಮ್ಮ ಗುರುವಿನ ಸೇವಕನಾಗಿ ಗುರುತಿಸಿಕೊಂಡರು. ಉಜ್ವಲ ಭವಿಷ್ಯವು ಕೃಷ್ಣನ ಕೈಯಲ್ಲಿ ಇತ್ತು ಅಂತ ಹೇಳಿ
ಪ್ರಭುಪಾದರು ಶ್ಯಾಮ ಸುಂದರನನ್ನು ಕರೀತಾರೆ. ಪೂಜಾ ಸ್ಥಳದಲ್ಲಿ ಸ್ವಲ್ಪದ್ರಲ್ಲೇ ತಪ್ಪಿ ಹೋಗಿದ ಅನಾಹುತದಿಂದ ಪ್ರಭುಪಾದರಿಗೆ ಕೋಪ ಬಂದಿತ್ತಾದ್ರೂ ತಮ್ಮ ಶಿಷ್ಯರು ತಮ್ಮಿಂದ ಸಾಧ್ಯವಾದುದನ್ನೆಲ್ಲ ಮಾಡಿದ್ರು ಅಂತ ಹೇಳಿ ಅವರು ಒಪ್ತಾರೆ. ದೇವಾಲಯ ಸುಂದರವಾಗಿತ್ತು, ನನ್ಗೆ ಇಷ್ಟವಾಯಿತು ಎಂದು ಶ್ಯಾಮಸುಂದರರಿಗೆ ಹೇಳ್ತಾರೆ. ನೀಲಿ ಹಿನ್ನೆಲೆಯಲ್ಲಿ ಬಂಗಾರದ ಅಕ್ಷರಗಳಲ್ಲಿ ಒಂದು ಫಲಕವನ್ನು ದೇವಾಲಯದ ಮುಂದೆ ಹಾಕಬೇಕು ಅಂತ ಹೇಳ್ತಾರೆ. ಅದರಲ್ಲಿ ರಾಧಾಕೃಷ್ಣ ದೇವಾಲಯ, ಶ್ಯಾಮಸುಂದರ ದಾಸ್ ಅಧಿಕಾರಿಯವರು ಬಹು ಶ್ರಮದಿಂದ ಈ ದೇವಾಲಯವನ್ನು ನಿರ್ಮಿಸಿದರು. ಪ್ರಭುಪಾದರು ಲಂಡನ್ನಿಂದ ಹೊರಟ ದಿನ ಸ್ವೆಟರ್, ಕಂಠವಸ್ತ್ರಗಳಂತೆ ತಾವು ಬಳಸುತ್ತಿದ್ದ ಕೆಲ ವಸ್ತುಗಳನ್ನು ಆ ಶಿಷ್ಯರಲ್ಲಿ ಹಂಚಿದ್ರು. ಅನಂತರ ದೇವತಾ ವಿಗ್ರಹಗಳನ್ನು ನೋಡಲು ದೇವಾಲಯಕ್ಕೆ ಒಬ್ಬರೇ ಹೋಗ್ತಾರೆ. ಬಹು ಹೊತ್ತು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಅನಂತರ ರಾಧೆ ಮತ್ತೆ ಕೃಷ್ಣನನ್ನು ನೋಡ್ತಾ ಅಲ್ಲಿ ನಿಲ್ತಾರೆ. ಯಮುನಾ ಪ್ರಭುಪಾದರು ಸಂಪೂರ್ಣ ಭಕ್ತಿಯಿಂದ ವಿಗ್ರಹಗಳತ್ತ ನೋಡ್ತಾ ಇರ್ತಾರೆ ಅಂತೇಳಿ ಅವಳು ನೋಡ್ತಿದ್ರು ಅಂತೇಳಿ ಯಮುನಾ ಹೇಳ್ತಾರೆ. ದೇವತಾ ವಿಗ್ರಹಗಳೆಂದ್ರೆ ಅವರಿಗೆ ತುಂಬಾ ಪ್ರೀತಿ, ಚಿತ್ತಾಕರ್ಷಕ ಆ ಸೌಂದರ್ಯವನ್ನು ಅವು ಒಂದಕ್ಕೆ ಎಷ್ಟರ ಮಟ್ಟಿಗೆ ಪೂರಕಗಳಾಗಿವೆ ಎಂಬುದನ್ನು ಅವರು ಅಲ್ಲಿ ಹೇಳ್ತಾ ಇದ್ರು. ಒಮ್ಮೊಮ್ಮೆ ರಾಧೆ ಹೆಚ್ಚು ಸುಂದರವಳಾಗಿ ಕಾಣ್ತಾಳೆ. ಕೃಷ್ಣನ ಆ ಚಂದ್ರ ಸದೃಶ ಮುಖ ಮತ್ತು ಕಣ್ಣುಗಳು ಹೊಳೆಯುತ್ತವೆ ಎಂದಿದ್ರು. ಮತ್ತೆ ಇವಳು ಯಮುನನನ್ನು ನೋಡಿ ಅವರು ಯಾವ ಭಾವನೆಯೂ ಇಲ್ಲದೆ ಹೇಳಿದ್ರು, ನಾನು ನಿಮಗೆ ಹೇಳಿಕೊಟ್ಟಂತೆ ನಡೆದುಕೊಂಡ್ರೆ, ದೇವತಾ ಪೂಜೆಗೆ ನಾನು ಕೊಟ್ಟ ಆದೇಶಗಳನ್ನು ನೀನು ಪಾಲಿಸಿದ್ರೆ ಮತ್ತು ನಾನು ಪ್ರಭುಪಾದರು ಮುದ್ರಿಸಿರುವ ಆ ಪುಸ್ತಕಗಳನ್ನು ನೀನು ಓದಿದ್ರೆ ಮತ್ತೆ ದೈವತ್ವಕ್ಕೆ ಹೋಗಲು ಅಷ್ಟೇ ಸಾಕು. ನಾನು ಹೇಳಿಕೊಟ್ಟಂತೆ ನಡೆಯಿರಿ, ನಿಮ್ಗೆ ಇದೇನು ಹೊಸತ್ತು ಏನು ಕಲಿಬೇಕಾಗಿಲ್ಲ, ನಿಮ್ಮ ಬಾಲ್ಯ ಇದರಲ್ಲಿ ಪರಿಪೂರ್ಣವಾಗ್ತದೆ ಅಂತ ಹೇಳಿ ಅವರು ಅಲ್ಲಿಂದ ಹೊರಟೇ ಹೋದ್ರು. ನಾಳೆ ಹೊಸ ಅಧ್ಯಾಯ 3, ನನಗೆ ಒಂದು ಬೆದರಿಕೆ. ಏನು ಬೆದರಿಕೆ ಇರಬಹುದು ಅಂತೇಳಿ ನಾಡಿರು ಅಟೆಂಡೆನ್ಸ್ ಹಾಕಿದ್ದೀರಾ? ಆಗ್ತೇವೆ ಮಾತಾಜಿ. ಈಗ ಲಿಂಕ್ ಬಂದಿಲ್ಲ ಮಾತಾಜಿ ಅಟೆಂಡೆನ್ಸ್ಗೆ. ಪುನಃ ನೀವು ಅದೆಲ್ಲ ಕಾಣ್ಬೇಕಂತ ಆಗ್ತೇನೆ. ಹಾಕಿದ್ದೀವಿ. ಇವತ್ತೊಂದು 4 ನಿಮಿಷ ಮುಂದೆ ಆಯ್ತಾ? ಪಾಂಚಾಕಲ್ಪತರು